ಪ್ರಿಯ ವೀಕ್ಷಕರೇ ನಮಸ್ತೆ. ಕಳೆದ 17 ದಿನಗಳಿಂದ ನಿರಂತರವಾಗಿ ಕೆನರಾ ಬ್ಯಾಂಕ್ ಪ್ರಾಯೋಗಿಕತ್ವದಲ್ಲಿ ನಮ್ಮ ಕುಡ್ಲ ಮತ್ತು SPYSS ಜೊತೆಯಾಗಿ ನಿಮ್ಮ ಮನೆಯಲ್ಲೇ ನೀಡುವಂತಹ ಯೋಗ ತರಗತಿಗಳ ಅಭ್ಯಾಸದ ವಿವಿಧ ಅವಧಿಗಳಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ. ಇವತ್ತಿನ ಅವಧಿಯಲ್ಲಿ ಮುಖ್ಯವಾಗಿ ಅಷ್ಟಾಂಗ ಯೋಗದ 8 ಮೆಟ್ಟಲುಗಳಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ 4ನೇ ಮೆಟ್ಟಲಾದಂಥ ಪ್ರಾಣಾಯಾಮದ ಬಗ್ಗೆ ಕಳೆದ ಅವಧಿಯಲ್ಲಿ ಶಿಕ್ಷಕರಾದಂಥ ಶಿವಾನಂದ ಅಣ್ಣ ಬೌದ್ಧಿಕನ ನೀಡಿದ್ದಾರೆ. ಹಾಗೆ ಅದರ ಅಭ್ಯಾಸದ ಕ್ರಮಗಳನ್ನು ಇವತ್ತು ನೀವು ಮಾಡಲಿಕ್ಕಿದ್ದೀರಿ. ವಿಶೇಷವಾಗಿ ಆನ್ಲೈನ್ ತರಗತಿಯಲ್ಲಿ ಚಿರಪರಿಚಿತರಾದಂಥ ಶಿವಾನಂದಣ್ಣ ಹಲವಾರು ಪ್ರಾಣಾಯಾಮದ ತರಗತಿಗಳನ್ನು ನಿರಂತರವಾಗಿ ನಡೆಸಿದ್ದಾರೆ. ಈ ಅವಧಿಯಲ್ಲಿ ಮುಖ್ಯ ಶಿಕ್ಷಕರಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಈ ಅವಧಿಗೆ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಸಹ ಶಿಕ್ಷಕರಾಗಿ ಇವತ್ತು ಉಪಸ್ಥಿತರಿರುವರು ಶ್ರೀಯುತ ಸೂರಜ್ ಅಣ್ಣ ಮತ್ತು ವೈಷ್ಣವಿ ಅಕ್ಕ. ಇವರಿಬ್ಬರು ಕೂಡ ಸಹ ಶಿಕ್ಷಕರಾಗಿ ಇವತ್ತಿನ ಅವಧಿಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಈ ಅವಧಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ನಿರಂತರವಾಗಿ ಮನೆಯಲ್ಲಿ ಈ ಅವಧಿಗಾಗಿ ಕಾಯ್ತಿರುವಂಥ ತಾವು ಅಭ್ಯಾಸವನ್ನು ಮಾಡ್ತಾ ಇವತ್ತಿನ ಅವಧಿ ಏನಿರ್ಬೋದು ಕಾತರದಿಂದ ತಾವು ಕಾಯ್ತಾ ಇದ್ದೀರಿ, ತಾವು ಸಿದ್ಧರಾಗಿದ್ದೀರಿ. ತಾವೆಲ್ಲರೂ ಅಣ್ಣನ ಅಭ್ಯಾಸವನ್ನು ನೋಡುತ್ತಾ ತಾವು ಅಭ್ಯಾಸ ಮಾಡಿ ಎನ್ನುವಂಥ ವಿನಂತಿಯನ್ನು ಮಾಡುತ್ತಾ ತಮಗೂ ಈ ಅವಧಿಗೆ ಆದರದ ಸ್ವಾಗತವನ್ನು ಬಯಸಿದ್ದೇನೆ. ಈ ಅವಧಿಯಲ್ಲಿ ಅಣ್ಣ ಅಭ್ಯಾಸಕ್ಕಾಗಿ ಈ ಅವಧಿಯನ್ನು ಅವರು ಮುಂದುವರಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹರಿ ಓಂ. ಹರಿ ಓಂ. ಎಲ್ಲರಿಗೂ ಶುಭೋದಯ. ಅಭ್ಯಾಸಕ್ಕೆ ಎಲ್ಲರೂ ಸಿದ್ಧರಾಗಿದ್ದೀವಿ. ಸಾಧ್ಯವಾದರೆ ವಜ್ರಾಸನದಲ್ಲಿ ಕೂತ್ಕೊಳ್ಳುವಂಥ ಪ್ರಯತ್ನ ಮಾಡ್ಕೊಳ್ಳೋಣ. ಬೆನ್ನು ಕತ್ತು ನೇರವಾಗಿರಲಿ. ವಜ್ರಾಸನ ಕಷ್ಟ ಆಗುವವರು ಅನುಕೂಲಕರ ಆಸನವನ್ನು ಜೋಡಿಸ್ಕೊಂಡು ಬೆನ್ನು ಕತ್ತು ನೇರ ಮಾಡ್ಕೊಂಡು ಕೂತ್ಕೊಳ್ಬೋದು. ಎರಡೂ ಕೈಯಲ್ಲಿ ಚಿನ್ಮುದ್ರೆಯನ್ನು ಅಳವಡಿಸ್ಕೊಳ್ಳೋಣ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಳ್ಳೋಣ. ಉಸಿರಾಟದ ಏರಿಳಿತವನ್ನು ಗಮನಿಸ್ತಾ ಸಹಜ ಉಸಿರಾಟವನ್ನು ಮಾಡೋಣ. ಹಾಗೆ ನಿಧಾನವಾಗಿ ನಮ್ಮ ಮನಸ್ಸನ್ನು ಶರೀರದ ಹೊರಗಡೆ ಬಾಹ್ಯ ಪ್ರಪಂಚದಲ್ಲಿ ಪ್ರಕೃತಿಯಲ್ಲಿ ಕೇಳಿ ಬರ್ತಿರುವಂತಹ ಎಲ್ಲ ಶಬ್ದಗಳನ್ನೊಮ್ಮೆ ಗಮನಿಸೋಣ. ಆದರೆ ನಮ್ಮಿಂದ ಯಾವುದೇ ಪ್ರತಿಕ್ರಿಯೆಗಳು ಬೇಡ. ಹಾಗೆ ನಿಧಾನವಾಗಿ ನಮ್ಮ ಮನಸ್ಸನ್ನು ಬಾಹ್ಯ ಪ್ರಪಂಚದಿಂದ ನಮ್ಮ ಶರೀರ ಒಳಹೊಕ್ಕು ಶರೀರದ ಒಳಗಡೆ ನಡೀತಿರುವಂತಹ ಎಲ್ಲ ಕ್ರಿಯೆಗಳನ್ನೊಮ್ಮೆ ಗಮನಿಸೋಣ. ಉಸಿರಾಟದ ಕ್ರಿಯೆ, ಹೃದಯ ಬಡಿತ, ನಾಡಿ ಮಿಡಿತ, ಹಾಗೆ ಜೀರ್ಣಕ್ರಿಯೆ, ಹಾಗೆ ಶರೀರದಲ್ಲಿ ನಡೀತಿರುವಂತಹ ಎಲ್ಲ ಕ್ರಿಯೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ನಿಧಾನವಾಗಿ ನಮ್ಮ ಮನಸ್ಸನ್ನು ನಾವು ಕುಳಿತಿರುವಂತಹ ಸ್ಥಿತಿಯ ಕಡೆಗೆ ಕೊಂಡೊಯ್ಯೋಣ. ನಮ್ಮ ಈ ಶರೀರದ ಕೆಳಭಾಗ ಜಮಖಾನೆಗೆ ಸ್ಪರ್ಶ ಆಗುತ್ತಿದ್ದು ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ಶರೀರದ ಭಾರವು ಭೂಮಿಯ ಕಡೆಗೆ ನಮ್ಮನ್ನು ಸೆಳೆಯುತ್ತಿರುವಂತಹ ಅನುಭವವನ್ನು ಪಡೆದುಕೊಳ್ಳೋಣ. ಹಾಗೆ ನಿಧಾನವಾಗಿ ನಮ್ಮ ಮನಸ್ಸನ್ನು 2 ಹುಬ್ಬುಗಳ ಮಧ್ಯಭಾಗದಲ್ಲಿ ಕೇಂದ್ರೀಕರಿಸಿಕೊಳ್ಳುತ್ತಾ ಸಂಪೂರ್ಣ ಮೌನಕ್ಕೆ ಶರಣಾಗೋಣ. ಹೊರಗಿನ ಯಾವುದೇ ಶಬ್ದಗಳು ನಮ್ಮ ಈ ಕ್ರಿಯೆಗೆ ಅಡಚಣೆ ಉಂಟು ಮಾಡುವುದಿಲ್ಲ. ಆ ಗಾಢಾಂಧಕಾರ ಮೌನದ ಮಧ್ಯೆ ತೇಜೋ ಪುಂಜನಾದ ದೀಪಸ್ವರೂಪಿಯಾದ ಆ ಭಗವಂತನ ಪ್ರತಿಬಿಂಬವನ್ನು ಪ್ರಸ್ತಾಪಿಸಿಕೊಳ್ಳುತ್ತಾ ಪ್ರೀತಿಯಿಂದ, ಧನ್ಯತೆಯಿಂದ, ಭಕ್ತಿ ಭಾವದಿಂದ, ಶರಣಾಗತಿಯಿಂದ ಆ ಪರಮಾತ್ಮ ನಿಪಾಸಕ್ಕೋಸ್ಕರ ಶಿರದೆರಡೂ ಹಸ್ತಗಳನ್ನು ನಮಸ್ಕಾರ ಮುದ್ರೆಗೆ ಕೊಂಡೊಯ್ಯೋಣ. 3 ಬಾರಿ ದೀರ್ಘ ಓಂಕಾರ ಶಾಂತಿ ಮಂತ್ರ ಗುರುಮಂತ್ರದೊಂದಿಗೆ ನಾವೆಲ್ಲರೂ ಕೂಡ ಜೋಡಿಸೋಣ. ಓಂಕಾರಕ್ಕಾಗಿ ರೇಚಕ, ಪೂರಕ,
सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः। गुरुर्ब्रह्मा गुरुर्विष्णुः गुरुर्देवो महेश्वरः गुरुसाक्षात् परब्रह्मा तस्मै ಶ್ರೀ ಗುರವೇ ನಮಃ. ಶಿರಬಾಗಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಗುರಿಯ ಸಾಧನೆಗೆ ಸಲಕರಣೆ ನಿಂತಿರುವ ಈ ಶರೀರ ಶಕ್ತಿ, ಭಾವನೆಗೆ ಭಕ್ತಿ, ಬುದ್ಧಿಗೆ ಯುಕ್ತಿ, ಮನಸ್ಸಿಗೆ ಶಾಂತಿ, ಜೀವನಕ್ಕೆ ಮುಕ್ತಿಗಾಗಿ ಆ ಪರಮಾತ್ಮ ಪಾಸ್ಕೊಳ್ಳುತ್ತಾ ನಿಧಾನವಾಗಿ ಮೇಲಕ್ಕೆ ಬರೋಣ. ಎರಡೂ ಹಸ್ತಗಳನ್ನು ಮೃದುವಾಗಿ ಉಚ್ಕೊಳ್ಳುತ್ತಾ ಉಂಟಾದ ಶಾಖವನ್ನು ಕಣ್ಣಗುಡ್ಡೆಯ ಮೇಲೆ ಹಾಗೆ ಶರೀರದ ಎಲ್ಲ ಭಾಗಗಳಿಗೆ ಸ್ಪರ್ಶ ಮಾಡಿಕೊಳ್ಳೋಣ. ಆ ಚೈತನ್ಯವನ್ನು ಸಂಪೂರ್ಣ ಶರೀರಕ್ಕೆ ಹೊಂದಿಸ್ಕೊಳ್ಳೋಣ. ಮತ್ತೊಮ್ಮೆ ಎರಡೂ ಕೈಗಳನ್ನು ಉಜ್ಜಿಕೊಳ್ಳುತ್ತಾ ಉಂಟಾದ ಶಾಖವನ್ನು ಕಣ್ಣಗುಡ್ಡೆಯ ಮೇಲೆ ಸ್ಥಾಪಿಸಿ ಹೊರಗಿನ ಬೆಳಕಿಗೆ ನಮ್ಮ ಕಣ್ಗಳನ್ನು ಸೋಳ್ತಾ ಕರದಲ್ಲಿ ನೆಲೆಸಿರುವ ತ್ರಿಶಕ್ತಿಯನ್ನು ಮನಸಾರಿ ಹೊಂದಿಸ್ಕೊಳ್ಳುತ್ತಾ ಈ ಕೈಗಳಿಂದ ಪುಣ್ಯ ಕೆಲಸಗಳನ್ನೇ ಮಾಡೋದಕ್ಕೆ ಸಂಕಲ್ಪ ಮಾಡಿಕೊಳ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸ್ಕೊಳ್ಳೋಣ. ಮೊದಲಿಗೆ ನಾವು ಉಸಿರಾಟ ಕ್ರಿಯೆಗೆ ಸಿದ್ಧರಾಗ್ತೀವಿ. ಈಗ ಮೊದಲಿನ 3 ಪ್ರಕಾರಗಳು ಉದರಶ್ವಾಸ, ಉರಶ್ವಾಸ ಮತ್ತು ಗ್ರೀವಶ್ವಾಸ. ಈಗ ಮೊದಲಿಗೆ ಉದರಶ್ವಾಸಕ್ಕೆ ಸಿದ್ಧರಾಗ್ತೀವಿ. ಅಕ್ಕ ಈ ಕಡೆ ತಿರ್ಕೋತೀವಿ. ಸಿದ್ಧ, ಸ್ಥಿತಿಗೆ ಬರ್ತೀವಿ. ಕುರು ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಗಮನಿಸ್ತೀವಿ. ಎರಡನೇ ಕ್ರಿಯೆ ಉರಶ್ವಾಸಕ್ಕೆ ಸಿದ್ಧರಾಗ್ತೀವಿ. ಸ್ಥಿತಿಗೆ ಬರ್ತೀವಿ. ಸಿದ್ಧ, ಎದೆ ಭಾಗವನ್ನು ಗಮನಿಸ್ತೀವಿ. ಕುರು ಪೂರಕ ರೇಚಕ ಬ್ರೀದ್ ಇನ್ ಬ್ರೀದ್ ಔಟ್ ಪೂರಕ ರೇಚಕ. ಮೂರನೇ ಕ್ರಿಯೆ ಗ್ರೀವಶ್ವಾಸ. ಸ್ಥಿತಿಗೆ ಬರ್ತೀವಿ. ಉಸಿರುಕೊಳ್ತಾ ಎರಡು ವಸ್ತುಗಳು ನೇರವಾಗಿ ಮೇಲಕ್ಕೆ, ಉಸಿರು ಬಿಡುತ್ತಾ ಬೆನ್ನ ಮೇಲೆ ಸ್ಥಾಪಿಸ್ತೀವಿ. ಸಿದ್ಧ, ಕುರು ಪೂರಕ ರೇಚಕ ಬ್ರೀದ್ ಇನ್ ಬ್ರೀದ್ ಔಟ್ ಪೂರಕ ರೇಚಕ. ವಾಪಸ್ ಬರ್ತೀವಿ. ಉಸಿರುಕೊಳ್ತಾ ಎರಡು ವಸ್ತುಗಳು ನೇರವಾಗಿ ಮೇಲಕ್ಕೆ, ಉಸಿರು ಬಿಡುತ್ತಾ ಮಣ್ಣಿ ಮೇಲೆ ಸ್ಥಾಪಿಸ್ತೀವಿ. ಎರಡು ಹಸ್ತಗಳು ಮೇಲ್ಮುಖವಾಗಿದೆ. ಈಗ ಪೂರ್ಣ ಪ್ರಕಾರದ 6 ಕ್ರಿಯೆಗಳನ್ನು ಜೋಡಿಸ್ಕೋತೀವಿ ಎರಡೆರಡು ಹಂತಗಳಲ್ಲಿ. ಈಗ ಪೂರ್ಣ ಪ್ರಕಾರ ಶ್ವಾಸಕ್ರಿಯೆ ಮೊದಲ ಪ್ರಕಾರ ಸಿದ್ಧ. ಎರಡು ಹಸ್ತಗಳು ಮಂಡಿಯ ಮೇಲ್ಭಾಗದಲ್ಲಿ ಮೇಲ್ಮುಖವಾಗಿ ಸ್ಥಾಪಿಸ್ತೀವಿ. ಸಿದ್ಧ, ಕುರು ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಬ್ರೀದ್ ಇನ್ ಬ್ರೀದ್ ಔಟ್. ಎರಡನೇ ಹಂತ ಹಸ್ತಗಳು ಕೆಳಮುಖವಾಗಿ. ಸಿದ್ಧ, ಕುರು ಪೂರಕ ರೇಚಕ ಪೂರಕ ರೇಚಕ ಬ್ರೀದ್ ಇನ್ ಬ್ರೀದ್ ಔಟ್ ಬ್ರೀದ್ ಇನ್ ಬ್ರೀದ್ ಔಟ್ ಪೂರಕ ರೇಚಕ ಪೂರಕ
ರೇಚಕ. ಈಗ ಎರಡನೇ ಪ್ರಕಾರ, ಎರಡೂ ಹಸ್ತಗಳು ಸೊಂಟದ ಪಕ್ಕದಲ್ಲಿ ಕೆಳಮುಖವಾಗಿ, ಹಸ್ತಗಳು ಅಂಗೈ ಕೆಳಮುಖವಾಗಿ, ಸಿದ್ಧ. ಮೊಣಕೈ ನೇರವಾಗಿರ್ತದೆ, ಮೊಣಕೈ ಮಡಚಲಿಕ್ಕಿಲ್ಲ. ಸಿದ್ಧ, ಕುರು. ಪೂರಕ, ರೇಚಕ, ಪೂರಕ, ರೇಚಕ. ಬ್ರೀದ್ ಇನ್, ಬ್ರೀದ್ ಔಟ್. ಹೀಗೆ ಎರಡನೇ ಹಂತ, ಹಸ್ತಗಳು ಮೇಲ್ಮುಖವಾಗಿ. ಸಿದ್ಧ, ಮೊಣಕೈ ನೇರ, ಕುರು. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಈಗ ಎರಡೂ ಹಸ್ತಗಳು ಶರೀರದ ಮುಂಭಾಗದಲ್ಲಿ ಅಭಿಮುಖವಾಗಿ, ಎಲ್ಲ ಬೆರಳು ಜೊತೆಯಾಗಿರ್ತದೆ. ಹಸ್ತಗಳು ಒಳಮುಖವಾಗಿ, ಅಂಗೈ ಒಳಮುಖವಾಗಿ. ಸಿದ್ಧ, ಮೊದಲನೇ ಹಂತ, ಕುರು. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಈಗ ಎರಡನೇ ಹಂತ ಹೊರಮುಖವಾಗಿ. ಸಿದ್ಧ, ಕುರು. ಪೂರಕ, ರೇಚಕ, ಬ್ರೀದ್ ಇನ್, ಬ್ರೀದ್ ಔಟ್. ಪೂರಕ, ರೇಚಕ. ಈಗ ಪ್ರಕಾರ 4. ಅಲ್ಲಿಂದಲೇ ಹಸ್ತವನ್ನು ಎದೆಯ ಭಾಗಕ್ಕೆ ತರೋಣ. ಹಸ್ತಗಳು ಹೊರಮುಖವಾಗಿರ್ತದೆ. 4, 5, 6ನೇ ಪ್ರಕಾರದ ಮೊದಲನೇ ಹಂತವನ್ನು ಈಗ ಮಾಡ್ತೀವಿ. ನಂತರ 6, 5, 4 ಎರಡನೇ ಹಂತವನ್ನು ಮಾಡ್ತೀವಿ. ಆದ್ದರಿಂದ ಮೊದಲ ಹಂತದಲ್ಲಿ ಹಸ್ತಗಳು ಹೊರಮುಖವಾಗಿರ್ತದೆ, ಎದೆಯ ನೇರಕ್ಕೆ. ಈಗ 4ನೇ ಪ್ರಕಾರ, ಮೊದಲನೇ ಹಂತ, ಕುರು. ಪೂರಕ, ರೇಚಕ, ಪೂರಕ, ರೇಚಕ. ಪ್ರತಿ ಬಾರಿ ಹಸ್ತಗಳ ಬದಲಾವಣೆ ಆಗುತ್ತೆ. ಪೂರಕ, ರೇಚಕ. ಈಗ ಹಣೆ ನೇರಕ್ಕೆ 5ನೇ ಪ್ರಕಾರ, ಕುರು. ಪೂರಕ, ಹಸ್ತಗಳು ಹೊರಮುಖವಾಗಿಯೇ ಇರಲಿ. ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಈಗ ಎರಡೂ ಹಸ್ತಗಳು ನಾಭಿಯ ಕೆಳಭಾಗದಲ್ಲಿ ಕೆಳಮುಖವಾಗಿ. ಸಿದ್ಧ, ಮೇಲೆ ಹೋಗ್ಬೇಕ್ರೆ ತಿರುಗಿಸ್ಕೊಂಡು ಮೇಲ್ಮುಖವಾಗಿ ತಿರುಗಿಸ್ಕೋತೀವಿ. ಸಿದ್ಧ, ಕುರು. ಪೂರಕ, ರೇಚಕ, ಪೂರಕ, ರೇಚಕ, ಬ್ರೀದ್ ಇನ್, ಬ್ರೀದ್ ಔಟ್. ಈಗ ಎರಡನೇ ಹಂತ, 6ನೇ ಪ್ರಕಾರ, 5ನೇ ಪ್ರಕಾರ ಮತ್ತು 4ನೇ ಪ್ರಕಾರ. ಈಗ ಹಸ್ತಗಳು ಕೆಳಮುಖವಾಗಿರ್ತದೆ, ತಿರುಗಿಸ್ಲಿಕ್ಕಿಲ್ಲ. ಈಗ ಸಿದ್ಧ, ಕುರು. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಈಗ ಎರಡೂ ಹಸ್ತಗಳು ಎದೆಯ ಭಾಗದಲ್ಲಿ. ಈಗ ಹಣೆ ನೇರಕ್ಕೆ 5ನೇ ಪ್ರಕಾರ, 2ನೇ ಹಂತ, ಕುರು. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಈಗ ಎದೆ ನೇರಕ್ಕೆ ಹಸ್ತಗಳು ಒಳಮುಖವಾಗಿರ್ತದೆ. ಕುರು. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಹಾಗೆ ನಿಧಾನವಾಗಿ ಕೈಗಳು ಕೆಳಗಿಳಿಸ್ಕೊಳ್ಳೋಣ. ಒಮ್ಮೆ ಸಂಪೂರ್ಣ ಶರೀರವನ್ನು ಗಮನಿಸೋಣ. ಉಸಿರಾಟ ಕ್ರಿಯೆಯಿಂದ ಏನು ಪರಿವರ್ತನೆ ಆಗ್ತಾ ಇದೆ ಒಮ್ಮೆ ಗಮನಿಸೋಣ. ಅಲ್ಲಿಂದ ನಿಧಾನವಾಗಿ ಕಣ್ಣು ಬಿಡಿಸ್ಕೊಳ್ಳೋಣ. ಮುಂದಿನ ಕ್ರಿಯೆ ಮಾರ್ಜಾಲ ಶ್ವಾಸ, ಶ್ವಾನಶ್ವಾಸ ಮತ್ತು ಕಟಿಶ್ವಾಸ. ಈ 3 ಕ್ರಿಯೆಗಳಿಗೆ ನಾವು ಸಿದ್ಧರಾಗ್ತೀವಿ. ಈಗ ಮಾರ್ಜಾಲ ಶ್ವಾಸಕ್ಕೆ ಸಿದ್ಧರಾಗ್ತೀವಿ. ಸಿದ್ಧ, ನೇರವಾಗಿ ಸ್ಥಿತಿಗೆ ಹೋಗೋಣ. ಮಾರ್ಜಾಲ ಶ್ವಾಸ, ಷಡಂಗಾಸನಕ್ಕೆ ಬರ್ತೀವಿ. ಸಿದ್ಧ, ಕುರು. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಈಗ ವಾಪಸ್ ಬರ್ತೀವಿ. ಶ್ವಾನಶ್ವಾಸಕ್ಕೆ ಸಿದ್ಧರಾಗ್ತೀವಿ. ಸಿದ್ಧ, ನಾಲಿಗೆ ಪೂರ್ತಿ ಹೊರಕ್ಕೆ, ನಾಲಿಗೆಯನ್ನು ಪೂರ್ತಿ ಹೊರಕ್ಕೆ ಚಾಚ್ಕೊಂಡಿದ್ದೀವಿ. ಬಾಯಿಂದ ಕ್ಷಿಪ್ರ ಉಸಿರಾಟ. ಸಿದ್ಧ, ಕುರು. ಫಾಸ್ಟಾಗಿ, ಇನ್ನೂ ಫಾಸ್ಟಾಗಿ ಮಾಡುವ. ಫಾಸ್ಟಾಗಿ, ಇನ್ನೂ ಫಾಸ್ಟಾಗಿ.
ಸ್ತಬ. ಗಮನಿಸುವ. ಮುಂದಿನ ಕ್ರಿಯೆ ಕಟಿಶ್ವಾಸ. ಸಿದ್ಧರಾಗ್ತೀವಿ. ಕೈಯಲ್ಲಿ ಆದಿಮುದ್ರೆ, ಸೊಂಟದ ಭಾಗದಲ್ಲಿ ಇಟ್ಕೋತೀವಿ. ಎಡಕೈಯಿಂದ ಕೈಯನ್ನು ಇಟ್ಕೋತೀವಿ. ವಾಚ್ ಕಟ್ಟುವ ಜಾಗವನ್ನು ಇಟ್ಕೋತೀವಿ. ಸಿದ್ಧ. ಎದೆ ವಿಸ್ತಾರವಾಗಿರಲಿ. ಮೊಣಕೈ ನೇರವಾಗಿರೋದಕ್ಕೆ ಪ್ರಯತ್ನ ಮಾಡ್ಕೊಂಡು, ಮೊಣಕೈಯನ್ನು ಸ್ವಲ್ಪ ನೇರ ಮಾಡ್ಕೊಂಡು, ಹಾಗೆ ಎದೆ ವಿಸ್ತಾರ ಆಗುತ್ತೆ. ಸಿದ್ಧ. 4 ಉಸಿರಾಟ ಮಾಡ್ತೀವಿ ಇದರಲ್ಲಿ, 4 ಬಾರಿ. ಸಿದ್ಧ. ಕುರು. ಪೂರಕ ಹಿಂದಕ್ಕೆ, ರೇಚಕ ಮುಂದಕ್ಕೆ, ಪೂರಕ ಮೇಲಕ್ಕೆ, ಕೈ ಬದಲಾವಣೆ, ರೇಚಕ ಮುಂದಕ್ಕೆ, ಪೂರಕ ಮೇಲಕ್ಕೆ, ಹಿಂದಕ್ಕೆ, ಕೈ ಬದಲಾವಣೆ, ರೇಚಕ ಮುಂದಕ್ಕೆ, ಪೂರಕ ಮೇಲಕ್ಕೆ, ಕೈ ಬದಲಾವಣೆ, ರೇಚಕ ಮುಂದಕ್ಕೆ, ಪೂರಕ ಮೇಲಕ್ಕೆ, ರೇಚಕದೊಂದಿಗೆ ಕೈ ಬಿಡಿಸ್ಕೊಳ್ಳೋಣ. 2 ಹಸ್ತವನ್ನು ಮಂಡಿ ಮೇಲೆ ಸಾಪಿಸೋಣ. ಕಣ್ಣು ಮುಚ್ಕೊಳ್ಳೋಣ. ಗಮನಿಸೋಣ. ಶರೀರದಲ್ಲಿ ಆಗುತ್ತಿರುವಂತಹ ಪರಿವರ್ತನೆಗಳನ್ನು ಸೂಕ್ಷ್ಮವಾಗಿ ಗಮನಿಸೋಣ. ಹಾಗೆ ನಿಧಾನವಾಗಿ ಕಣ್ಣು ಬಿಡಿಸ್ಕೊಳ್ಳೋಣ. ಮುಂದಿನ ಕ್ರಿಯೆಗೆ ಸಿದ್ಧರಾಗ್ತೀವಿ. ಗಣಪತಿ ನಮಸ್ಕಾರ, ಸೂಪರ್ ಬ್ರೈನ್ ಎಕ್ಸಸೈಸ್. ಈಗ 2 ಹಸ್ತ ನೇರವಾಗಿ ಮೇಲಕ್ಕೆ, ಉತ್ತಿಷ್ಟ, ಎದ್ದು ನಿಂತ್ಕೋತೀವಿ. ಹಂತವಾಗಿ ಮೇಲಕ್ಕೆ ಬರ್ತೀವಿ. ಹಾಗೆ ತಮ್ಮ ಕೈಗಳನ್ನು ಕೆಳಗಿಳಿಸ್ತೀವಿ. ತಮ್ಮ ದಿಕ್ಕನ್ನು ಹೊಂದ್ಕೋತೀವಿ. ನಮ್ಗೆ ಗೊತ್ತಿದೆ ಯಾವ ದಿಕ್ಕಲ್ಲಿ ನಾವು ಜೋಡಿಸ್ಕೊಳ್ಬೇಕು ಅಂತೇಳಿ. ತಮ್ಮ ದಿಕ್ಕನ್ನು ಜೋಡಿಸ್ಕೋತೀವಿ. ಗಣಪತಿ ನಮಸ್ಕಾರಕ್ಕೆ ನಾವೆಲ್ಲ ಸಿದ್ಧರಾಗ್ತೀವಿ. ಪಾದಗಳು ಜೊತೆಯಾಗಿದೆ. ಸ್ಥಿತಿಗೆ ಬರ್ತೀವಿ. ಕೈಯ ಸ್ಥಿತಿ, ನಾಲಿಗೆಯ ಸ್ಥಿತಿ ನಮಗೆಲ್ಲರೂ ಕೂಡ ಗೊತ್ತಿದೆ. ವಿವರಣೆ ಕಡಿಮೆ ಇರುತ್ತೆ. ನೇರವಾಗಿ ಸಿದ್ಧರಾಗ್ತೀವಿ. 21 ಬಾರಿ. ಸಿದ್ಧ. ಕುರು. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. Breathe in, breathe out, breathe in, breathe out, breathe in, breathe out, breathe in, breathe out, breathe in, breathe out. Puraka, Rechaka, 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 Puraka, ರೇಚಕ. ಹಾಗೆ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸ್ಕೊಳ್ಳೋಣ. ಎಡಪಾದವನ್ನು ಪಕ್ಕಕ್ಕೆ ಸರಿಸೋಣ. ಕಣ್ಣುಗಳು ಮುಚ್ಚಿಕೊಂಡೇ ಇರಲಿ. ಗಣಪತಿ ನಮಸ್ಕಾರದಿಂದ ನಮ್ಮ ಶರೀರದಲ್ಲಿ, ನಮ್ಮ ಮನಸ್ಸಲ್ಲಿ ಆಗುತ್ತಿರುವಂತಹ ಪರಿವರ್ತನೆಗಳನ್ನು ಸೂಕ್ಷ್ಮವಾಗಿ ಮುಚ್ಚಿದ ಕಣ್ಣುಗಳಿಂದಲೇ ಗಮನಿಸೋಣ. ಉಸಿರಾಟದ ಏರಿಳಿತವನ್ನು ಗಮನಿಸೋಣ. ಶಿರೋಭಾಗದಿಂದ ಪಾದದ ಹೆಬ್ಬೆರಳಿನವರೆಗಿನ ಪ್ರತಿಯೊಂದು ಜೀವಕೋಶದಲ್ಲಿ ಉಂಟಾಗುತ್ತಿರುವಂತಹ ಸಂವೇದನೆಗಳು, ಕಂಪನಗಳನ್ನು ಅನುಭವಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಉಸಿರಾಟದ ವೇಗವು ಸಹಜ ಸ್ಥಿತಿಗೆ ಮರಳುತ್ತಿರುವುದನ್ನು ಕೂಡ ಗಮನಿಸ್ತಾ ಇದ್ದು ವಿಶ್ರಾಂತಿಯನ್ನು ಪಡಿತೀವಿ. ವಿಶ್ರಾಂತಿ. ಶರೀರ, ಮನಸ್ಸು ಹಗುರವಾದಂಥ ಅನುಭವ ಆಗ್ತಾ ಇದೆ. ಮನಸ್ಸು ಪ್ರಶಾಂತವಾಗಿದೆ.
ಹಾಗೆ ಒಂದು ದೀರ್ಘ ಪೂರಕ ಮಾಡ್ಕೊಳ್ಳೋಣ. ಹಾಗೆ ಒಂದು ದೀರ್ಘ ರೇಚಕ ಮಾಡ್ಕೊಳ್ಳೋಣ. ನಿಧಾನವಾಗಿ ಕಣ್ಣುಗಳನ್ನು ಬಿಡಿಸ್ಕೊಳ್ಳೋಣ. ಸಮಸ್ಥಿತಿಗೆ ಬರೋಣ. ಈಗ ಮುಂದಕ್ಕೆ ತಿರ್ಕೊಳ್ಳೋಣ. ಟಿ ವಿಯ ಮುಂಭಾಗಕ್ಕೆ ತಿರ್ಕೊಳ್ಳೋಣ. ಹಂತ ಹಂತವಾಗಿ ಕೂತ್ಕೊಳ್ಳೋಣ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ. ಶೀತಲ ದಂಡಾಸನದಲ್ಲಿ ಕಿರು ವಿಶ್ರಾಂತಿಯನ್ನು ಮಾಡೋಣ. ಎರಡೂ ಕೈಗಳು ಸೊಂಟದ ಸ್ವಲ್ಪ ಹಿಂಭಾಗದಲ್ಲಿ ಇರಲಿ. ಬೆನ್ನು ಕತ್ತು ನೇರವಾಗಿರಲಿ. ಕುತ್ತಿಗೆಯನ್ನು ಹಿಂದಕ್ಕೆ ಬಾಗಿಸೋದು ಬೇಡ. ಸೊಂಟದಿಂದ ಸ್ವಲ್ಪ ಹಿಂದಕ್ಕೆ ಬಾಗಿಕೊಳ್ಳೋಣ. ಕಣ್ಣು ಮುಚ್ಕೊಂಡಿರಲಿ. ಗಮನಿಸೋಣ. ಪಾದದಲ್ಲಿ ಅಂತರ ಇರಲಿ. ಸಂಪೂರ್ಣ ಶರೀರವನ್ನು ಮತ್ತೊಮ್ಮೆ ಮುಚ್ಚಿದ ಕಣ್ಣುಗಳಿಂದ ಗಮನಿಸ್ತೀವಿ. ನಿಧಾನವಾಗಿ ಕಣ್ಣುಗಳನ್ನು ಬಿಡಿಸ್ಕೊಳ್ಳೋಣ. ಶೀತಲದಂಡಾಸನದಿಂದ ಸುಖಾಸನಕ್ಕೆ ಬರೋಣ. ಸುಖಾಸನಕ್ಕೆ ಬರೋಣ. ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ. ಅದಕ್ಕಾಗಿ ಎರಡೂ ಹಸ್ತಗಳನ್ನು ಮೇಲೆ ಕೆತ್ಕೊಳ್ಳೋಣ. ಉತ್ತಿಷ್ಟ ಎದ್ದು ನಿಲ್ಕೊಳ್ಳೋಣ. ತಮ್ಮ ತಮ್ಮ ದಿಕ್ಕು ಪೂರ್ವ ದಿಕ್ಕಿಗೆ ಮಾಡಿದರೆ ತುಂಬ ಉತ್ತಮ. ದಿಕ್ಕನ್ನು ಜೋಡಿಸ್ಕೋತೀವಿ. ಬೆಡ್ಶೀಟ್ ಮುಂದಕ್ಕೆ ಬರ್ತೀವಿ. ತುದಿಗೆ ಬೆಡ್ಶೀಟ್ನ ತುದಿಗೆ ಬರ್ತೀವಿ. ಎರಡೂ ಪಾದಗಳನ್ನು ಜೊತೆ ಮಾಡ್ಕೋತೀವಿ. ಎರಡೂ ಕೈಯಲ್ಲಿ ನಮಸ್ಕಾರ ಮುದ್ರೆಯನ್ನು ಜೋಡಿಸ್ಕೋತೀವಿ. ಕಣ್ಣುಗಳನ್ನು ಮೃದುವಾಗಿ ಮುಚ್ಕೊಳ್ಳೋಣ. ಮುಚ್ಚಿದ ಕಣ್ಣುಗಳಲ್ಲಿ ತೇಜೋಮಯನಾದ ಬೆಳ್ಳಿ ರಕ್ತಧಾರಿಯಾದ ಆರೋಗ್ಯದಾತನಾದ ಆ ಸೂರ್ಯ ಭಗವಂತನ ಪ್ರತಿಬಿಂಬವನ್ನು ಪ್ರತಿಷ್ಠಾಪಿಸೋಣ. ಸೂರ್ಯ ನಮಸ್ಕಾರ ಮಂತ್ರವನ್ನು ಎಲ್ಲರ ಜೊತೆಯಾಗಿ ಪಠಿಸೋಣ. ಸೂರ್ಯ ನಮಸ್ಕಾರ ಮಂತ್ರಕ್ಕಾಗಿ ಲಘು ಓಂಕಾರ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ ಧ್ಯೇಯಃ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುರ್ಧೃತ ಶಂಖಚಕ್ರಃ ಓಂ ಹ್ರಾಂ ಮಿತ್ರಾಯ ನಮಃ. ನಿಧಾನವಾಗಿ ಕೈಗಳನ್ನು ಕೆಳಗಿಸ್ಕೊಳ್ಳೋಣ. ಅಕ್ಕ ಈ ಕಡೆ ಮುಖ ಮಾಡಿ ನಿಂತ್ಕೊಳ್ಳಿ. ಸಿದ್ಧರಾಗ್ತೀವಿ. ಏಕಂ ದ್ವೇ ಎಡಪಾದ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ಎಡಪಾದ ದಶ ಏಕಾದಶ ಸಮಸ್ಥಿತಿ ನಮಸ್ಕಾರ ಸ್ಥಿತಿ ದ್ವಾದಶ. ಎರಡನೇ ಮಂತ್ರಕ್ಕೆ ಸಿದ್ಧರಾಗ್ತೀವಿ. ಓಂ ಹ್ರೀಂ ರವಯೇ ನಮಃ. ಸಮಸ್ಥಿತಿ ಊರ್ಧ್ವ ನಮಸ್ಕಾರಾಸನ ಉತ್ತಾನಾಸನ ಬಲಪಾದ ಏಕಪಾದ ಪ್ರಸರಣಾಸನ ಅಧೋಮುಖ ಶ್ವಾನಾಸನ ಷಡಂಗಾಸನ ಅಷ್ಟಾಂಗ ಪ್ರಣಿಪಾದಾಸನ ಭುಜಂಗಾಸನ ಅಧೋಮುಖ ಶ್ವಾನಾಸನ ಬಲಪಾದ ಏಕಪಾದ ಪ್ರಸರಣಾಸನ ಉತ್ತಾನಾಸನ ಊರ್ಧ್ವ ನಮಸ್ಕಾರಾಸನ ಸಮಸ್ಥಿತಿ ನಮಸ್ಕಾರಾಸನ. ಕೊನೆಯ ಮಂತ್ರ. ಓಂ ಶ್ರೀ ಸವಿತೃ ಸೂರ್ಯ ನಾರಾಯಣಾಯ ನಮಃ. ಸಮಸ್ಥಿತಿ ರೇಚಕ ಪೂರಕ ರೇಚಕ ಎಡಪಾದ ಪೂರಕ ರೇಚಕ ಪೂರಕ ರೇಚಕ ಕುಂಭಕ ಪೂರಕ ಅಧೋಮುಖ ಶ್ವಾನಾಸನ ಏಕಪಾದ ಪ್ರಸರಣಾಸನ ಎಡಪಾದ ಉತ್ತಾನಾಸನ
ಊರ್ಧ್ವ ನಮಸ್ಕಾರಾಸನ, ಸಮಸ್ಥಿತಿ ನಮಸ್ಕಾರಾಸನ. ಫಲಶ್ರುತಿ ಮಂತ್ರವನ್ನು ಎಲ್ಲರೂ ಜೊತೆಯಾಗಿ ಪಠಿಸೋಣ. ಆದಿತ್ಯಸ್ಯ ನಮಸ್ಕಾರ ಹೇ ಕುರುವಂತಿ ದಿನೇ ದಿನೇ ಆಯುರ್ಪ್ರಜ್ಞಾಂ ಬಲಂ ವೀರ್ಯಂ ತೇಜಸ್ತೇಷಾಂಚ ಜಾಯತೆ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ನಿಧಾನವಾಗಿ ಕೈಗಳನ್ನು ಕೆಳಗಿಸಿಕೊಳ್ಳೋಣ. ಎಡಪಾದ ಪಕ್ಕಕ್ಕೆ ವಿಶ್ರಾಂತಿ ಗಮನಿಸೋಣ. ಸೂರ್ಯ ನಮಸ್ಕಾರದಿಂದ ನಮ್ಮ ಶರೀರ, ನಮ್ಮ ಮನಸ್ಸಲ್ಲಿ ಆಗುತ್ತಿರುವಂತಹ ಆ ಪರಿವರ್ತನೆಗಳನ್ನು ಸೂಕ್ಷ್ಮವಾಗಿ ಗಮನಿಸೋಣ. ಉಸಿರಾಟದ ಏರಿಳಿತವನ್ನು ಗಮನಿಸೋಣ. ಸಂಪೂರ್ಣ ಶರೀರ ಹಗುರವಾಗಿರುವಂಥ ಅನುಭವ ಆಗ್ತಾ ಇದೆ, ಮನಸ್ಸು ಹಗುರವಾಗಿರುವಂಥ ಅನುಭವ ಆಗ್ತಾ ಇದೆ. ಸಂಪೂರ್ಣವಾಗಿ ಗಮನಿಸೋಣ. ನಿಧಾನವಾಗಿ ಕಣ್ಣುಗಳನ್ನು ಬಿಡಿಸ್ಕೊಳ್ಳೋಣ. ಸಮಸ್ಥಿತಿಗೆ ಬರೋಣ. ಮುಂದಕ್ಕೆ ತಿರ್ಕೊಳ್ಳೋಣ. ಬಲಭಾಗದಿಂದ ಮುಂದಕ್ಕೆ ತಿರ್ಕೊಳ್ಳೋಣ. ಹಂತ ಹಂತವಾಗಿ ಕೂತ್ಕೊಳ್ಳೋಣ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ. ಶಿಥಿಲದಂಡಾಸನದಲ್ಲಿ ಕಿರುವಿಶ್ರಾಂತಿ. ಪಾದದಲ್ಲಿ ಅಂತರ ಇರಲಿ. ವಿಶ್ರಾಂತಿ ಮಾಡ್ಕೊಳ್ಳೋಣ. ನಿಧಾನವಾಗಿ ಕಣ್ಣುಗಳನ್ನು ಬಿಡಿಸ್ಕೊಳ್ಳೋಣ. ಪಾದಗಳನ್ನು ಜೊತೆ ಮಾಡ್ಕೊಳ್ಳೋಣ. ಅಕ್ಕ ಈ ಕಡೆ ತಿರ್ಕೊಳ್ಳಿ. ಮೊಣಕೈಯ ಸಹಾಯದಿಂದ ಬೆನ್ನ ಮೇಲೆ ಮಲ್ಕೊಳ್ಳೋಣ. ಮೊಣಕೈ ಸಹಾಯದಿಂದ ಬೆನ್ನ ಮೇಲೆ ಮಲ್ಕೊಳ್ಳೋಣ. ಪಾದಗಳು ಜೊತೆಯಾಗಿದೆ. ಹಸ್ತಗಳು ನಮ್ಮ ತೊಡೆಯ ಹತ್ತಿರದಲ್ಲಿದೆ. ಸಂಪೂರ್ಣ ಶರೀರ ನೇರವಾಗಿದೆ. ಈಗ ಪವನ ಮುಕ್ತಾಸನ ಮಾಡಿ ಮತ್ತೆ ನಾವು ಅಮೃತಾಸನಕ್ಕೆ ತೆರಳೋಣ. ಎರಡು ಮಂಡಿಯನ್ನು ಲಾಕ್ ಮಾಡಿಕೊಡ್ತಾ ಎದೆ ಹತ್ತಿರ ತಂದುಕೊಳ್ಳೋಣ. ಈ ಸ್ಥಿತಿಯಲ್ಲಿ ಉಸಿರಾಟ ಮಾಡ್ಕೊಳ್ಳೋಣ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಆದಷ್ಟು ನಮ್ಮ ಗಲ್ಲಕ್ಕೆ ತಾಗಿಸುವಂಥ ಪ್ರಯತ್ನ ಮಾಡ್ಕೊಳ್ಳೋಣ. ಎರಡೂ ಮಂಡಿಯನ್ನು ಗಲ್ಲಕ್ಕೆ ತಾಗುವಂಥ ಪ್ರಯತ್ನ ಮಾಡ್ಕೋತೀವಿ. ಆ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಹಾಗೆ ಅದು ಸ್ವಲ್ಪ ಚಾಲನೆ ಮಾಡ್ಕೊಳ್ಳೋಣ. ಹಿಂದಕ್ಕೆ ಮುಂದಕ್ಕೆ ಚಾಲನೆ ಮಾಡುವ. ಕೈ ಲಾಕ್ ಆಗಿರಲಿ, ಕೈಯಲ್ಲಿ ಬಿಡಿಸ್ಕೊಳ್ಳೋದು ಬೇಡ. ಕೈ ಲಾಕ್ ಆಗಿದೆ. ಹಾಗೆ ಸ್ವಲ್ಪ ಮೂವ್ಮೆಂಟ್ ಮಾಡ್ಕೊಳ್ಳೋಣ. ಮುಂದಕ್ಕೆ ಹಿಂದಕ್ಕೆ. ಎದ್ದು ಕೂತ್ಕೊಳ್ಳೋದು ಮತ್ತು ಹಿಂದಕ್ಕೆ ಹೋಗೋದು. ಎದ್ದು ಕೂತ್ಕೊಳ್ಳೋದು ಮತ್ತು ಹಿಂದಕ್ಕೆ ಹೋಗುವಂಥದ್ದು. ಬೆನ್ನು ನೋವು ಜಾಸ್ತಿ ಇದ್ದವರು ಜಾಸ್ತಿ ಹೊತ್ತು ಮಾಡೋದು ಬೇಡ. ಸಾಧಾರಣವಾಗಿ ಮಾಡ್ಕೊಳ್ಳೋಣ. ಉಳಿದವರೆಲ್ಲ ಮಾಡ್ಕೋಬೋದು ಆರಾಮವಾಗಿ. ಹಾಗೆ ಚಾಲನೆ ಮಾಡ್ತೀವಿ. ಸಾಕು ಸಾಕು ಸಾಕು. ಅಲ್ಲಿಂದ ಎರಡೂ ಪಾದವನ್ನು ನೇರವಾಗಿ ಮೇಲಕ್ಕೆ ಚಾಚ್ಕೊಳ್ಳೋಣ. ಕೈಗಳನ್ನು ಬಿಟ್ಕೊಳ್ಳೋಣ. ಎರಡೂ ಪಾದ ನೇರವಾಗಿ ಮೇಲಕ್ಕೆ, ನೇರವಾಗಿ ಮೇಲಕ್ಕೆ. ಹಾಗೆ ನಿಧಾನವಾಗಿ ಮಂಡಿ ಸಡಿಲ ಮಾಡದೆ ನಿಧಾನವಾಗಿ ಕೆಳಕ್ಕೆ ಬರೋಣ. ನಿಧಾನವಾಗಿ ಕೆಳಕ್ಕೆ. ನಿಧಾನ 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 ನಿಧಾನವಾಗಿ ಹಾಗೇ ಕೆಳಕ್ಕೆ 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 ಕೆಳಕ್ಕೆ. ಹೊಟ್ಟೆಯ ಭಾಗವನ್ನು ಗಮನಿಸ್ಕೊಳ್ಳೋಣ. ಕಿಬ್ಬೊಟ್ಟೆಯ ಭಾಗವನ್ನು ಗಮನಿಸ್ಕೊಳ್ಳೋಣ. ತೊಡೆಯ ಭಾಗವನ್ನು ಗಮನಿಸ್ಕೊಳ್ಳೋಣ. ಇಡೀ ಶರೀರವನ್ನು ಗಮನಿಸೋಣ. ಇಡೀ ಶರೀರದಲ್ಲಿ ಏನು ವ್ಯತ್ಯಾಸ ಪರಿವರ್ತನೆ ಆಗ್ತಾ ಇದೆ ಅದನ್ನು ಗಮನಿಸ್ಕೊಳ್ಳೋಣ. ಮಂಡಿ ಲೂಸ್ ಆಗಲಿಕ್ಕಿಲ್ಲ. ಮಂಡಿ ಟೈಟ್ ಆಗಿರಬೇಕು. ಟೈಟಾಗಿ ನಿಧಾನವಾಗಿ ಕೆಳಕ್ಕೆ 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 ಹಾಗೆ ಕೆಳಗೆ ನೆಲಕ್ಕೆ ತಾಗಿಸ್ಕೊಳ್ಳೋಣ. ವಿಶ್ರಾಂತಿ. ಈಗ ಪಾದಗಳನ್ನು ಸ್ವಲ್ಪ ದೂರ ಇಟ್ಕೊಳ್ಳೋಣ. ಪಾದಗಳನ್ನು ಸ್ವಲ್ಪ ದೂರ ಇಟ್ಕೊಳ್ಳೋಣ. ಎರಡು ಹಸ್ತಗಳು ಮೇಲ್ಮುಖವಾಗಿ ನಮ್ಮ ತೊಡೆಯ ಅಕ್ಕಪಕ್ಕದಲ್ಲಿ ಸಾಪಿಸ್ಕೊಳ್ಳೋಣ. ಪೂರ್ತಿ ಶರೀರ ಬೆಡ್ಶೀಟ್ ಮೇಲೇ ಇರಲಿ ಅಥವಾ ಯೋಗ ಮ್ಯಾಟ್ನ ಮೇಲೇ ಇರಲಿ. ಕಣ್ಣುಗಳನ್ನು ಮೃದುವಾಗಿ ಮುಚ್ಕೊಳ್ಳೋಣ. ಸಂಪೂರ್ಣ ಶರೀರವನ್ನು ಸಡಿಲ ಮಾಡ್ಕೊಳ್ಳೋಣ. ಯಾವುದೇ ಒತ್ತಡ ಬೇಡ. ಶರೀರದಲ್ಲೇ ಆಗಲಿ ಮನಸ್ಸಲ್ಲೇ ಆಗಲಿ ಯಾವುದೇ ಒತ್ತಡ ಬೇಡ. ಸಂಪೂರ್ಣ ಶರೀರ ತಟಸ್ಥವಾಗಿದೆ. ಹಸ್ತಗಳು ಮೇಲ್ಮುಖವಾಗಿದೆ. ಸಂಪೂರ್ಣ ಶರೀರದಲ್ಲಿ ಆಗುತ್ತಿರುವಂತಹ ಪರಿವರ್ತನೆಗಳನ್ನು ಮುಚ್ಚಿದ ಕಣ್ಣುಗಳಿಂದಲೇ ಅಂತರ್ಮುಖವಾಗಿ ಗಮನಿಸುವಂಥ ಪ್ರಯತ್ನ ಮಾಡ್ಕೊಳ್ಳೋಣ. ಸಂಪೂರ್ಣ ಶರೀರಕ್ಕೆ ವಿಶ್ರಾಂತಿಯನ್ನು ನೀಡೋಣ. ವಿಶ್ರಾಂತಿ. ನಮ್ಮ ಶರೀರದ ಪಾದದ ಬೆರಳುಗಳು, ಪಾದದ ಮೇಲ್ಭಾಗ, ಪಾದದ ಅಡಿಭಾಗ, ಹಿಮ್ಮಡಿ, ಮೀನಖಂಡ, ಜಾನುಸಂಧಿ ಅಂದರೆ ಮಂಡಿಯ ಭಾಗ, ಹಾಗೆ ತೊಡೆಯ ಭಾಗ, ಹಾಗೆ ತೊಡೆಯ ಸಂಧಿ ಉರು ಸಂಧಿ, ಕಿಬ್ಬೊಟ್ಟೆ, ಮೂತ್ರಕೋಶ, ಮಲಕೋಶ, ಹಾಗೆ ನಮ್ಮ ಜಠರದ ಭಾಗ, ಎದೆಯ ಭಾಗ, ಹಾಗೆ ಶ್ವಾಸಕೋಶಗಳು, ಹಾಗೆ ಎರಡೂ ಭುಜಗಳು, ಎರಡೂ ಕೈಯ ತೋಳುಗಳು, ಮೊಣಕೈ, ಮುಂತೋಳು, ಹಾಗೆ ಮಣಿಗಂಟು, ಹಸ್ತದ ಮೇಲ್ಭಾಗ, ಹಸ್ತದ ಕೆಳಭಾಗ, ಹಸ್ತದ ಬೆರಳುಗಳು, ಕಂಠಭಾಗ,
ಹಾಗೆ ಕುತ್ತಿಗೆಯ ಭಾಗ, ಕುತ್ತಿಗೆಯಿಂದ ಸೊಂಟದ ಭಾಗದವರೆಗಿನ ಬೆನ್ನೆಲುಬು, ಬೆನ್ನು ಮೂಳೆ, ಆ ಬೆನ್ನಿನ ಭಾಗ ಸಂಪೂರ್ಣ ಬೆಡ್ಶೀಟಿಗೆ ಅಂದರೆ ಯೋಗ ಮ್ಯಾಟಿಗೆ ಸ್ಪರ್ಶ ಆಗ್ತಿರುವಂಥ ಅನುಭವವನ್ನು ಪಡೆದುಕೊಳ್ಳೋಣ. ಹಾಗೆ ಸಂಪೂರ್ಣ ಶರೀರ ವಿಶ್ರಾಂತ ಸ್ಥಿತಿಯಲ್ಲಿದೆ. ಬೆನ್ನಿನ ಭಾಗ, ಎದೆಯ ಭಾಗ, ಹಾಗೆ ಎದೆಯ ಹಿಂಭಾಗ ಪೂರ್ತಿ ಮ್ಯಾಟಿಗೆ ಸ್ಪರ್ಶ ಆಗ್ತಾ ಇದೆ. ಸಂಪೂರ್ಣ ಶರೀರ ವಿಶ್ರಾಂತ ಸ್ಥಿತಿಯಲ್ಲಿ ಇರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗೆ ನಮ್ಮ ಕಂಠ, ಕುತ್ತಿಗೆ, ಹಾಗೆ ಮುಖದ ಭಾಗ, ಶಿರೋಭಾಗದಲ್ಲಿ ಬರುವಂಥ ಎಲ್ಲ ಅಂಗಾಂಗಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ವಿಶ್ರಾಂತಿ. ವಿಶ್ರಾಂತಿ. ಈ ಆರೋಗ್ಯಪೂರ್ಣವಾದ ಶರೀರವನ್ನು ದಯಪಾಲಿಸಿದ ಆ ಪರಮಾತ್ಮನಿಗೆ ಮನಸ್ಸಿನಲ್ಲೇ ಹೊಂದಿಕೊಳ್ಳುತ್ತಾ ನಿಧಾನವಾಗಿ ಈ ಅಮೃತಾಸನದಿಂದ ಹೊರಬರುವಂತಹ ಪ್ರಯತ್ನ ಮಾಡೋಣ. ಪಾದದ ಬೆರಳುಗಳಿಗೆ ನಿಧಾನವಾಗಿ ಚಲನೆ ಕೊಡೋಣ. ಹಸ್ತದ ಬೆರಳುಗಳಿಗೆ ನಿಧಾನವಾಗಿ ಚಲನೆ ಕೊಡೋಣ. ಶಿರವನ್ನು ಎಡಕ್ಕೆ ಬಲಕ್ಕೆ ನಿಧಾನವಾಗಿ ಚಲನೆ ಕೊಡೋಣ. ಎರಡೂ ಪಾದಗಳನ್ನು ಜೊತೆ ಮಾಡಿಕೊಳ್ಳೋಣ. ಎರಡೂ ಹಸ್ತಗಳನ್ನು ತೊಡೆಯ ಅಕ್ಕಪಕ್ಕದಲ್ಲಿ ಸ್ಥಾಪಿಸ್ಕೊಳ್ಳೋಣ. ಈಗ ಎಡಕಾಲಿನ ಮಂಡಿ ಮಡಿಸ್ಕೊಳ್ತಾ ಎಡ ಪಾದವನ್ನು ಬಲ ಮಂಡಿಯ ಪಕ್ಕದಲ್ಲಿ ಸ್ಥಾಪಿಸೋಣ. ಹಾಗೆ ಹಸ್ತವನ್ನು ಅಕ್ಕಂದಿರು ಹೊಟ್ಟೆಯ ಭಾಗದಲ್ಲಿ, ಅಣ್ಣಂದಿರು ಎದೆಯ ಭಾಗದಲ್ಲಿ ಸ್ಥಾಪಿಸ್ಕೊಳ್ಳೋಣ. ಬಲ ಹಸ್ತವನ್ನು ನೇರವಾಗಿ ಶಿರದ ಹಿಂಭಾಗದಲ್ಲಿ ಸ್ಥಾಪಿಸ್ಕೊಳ್ಳೋಣ. ಹಾಗೆ ಬಲ ಮಗ್ಗುಲಿಗೆ ತಿರುಗೋಣ. ಈಗ ಎಡಕಾಲಿನ ಮಂಡಿ ನೇರ ಮಾಡ್ಕೊಳ್ಳೋಣ. ಎಡ ಕೈಯನ್ನು ತೊಡೆಯ ಮೇಲೆ ಸ್ಥಾಪಿಸ್ಕೊಳ್ಳೋಣ. ದೃಢಾಸನದಲ್ಲಿ ಕಿರು ವಿಶ್ರಾಂತಿಯನ್ನು ಪಡಿತಾ ಇದ್ದೀವಿ. ಶರೀರದಲ್ಲಿ ಆಗುವ ಆ ಬದಲಾವಣೆಯನ್ನು ಗಮನಿಸೋಣ. ಹಾಗೆ ನಿಧಾನವಾಗಿ ಎರಡೂ ಹಸ್ತವನ್ನು ಜೊತೆ ಮಾಡಿ ಬಲ ಕೆನ್ನೆಯ ಅಡಿಭಾಗದಲ್ಲಿ ಸ್ಥಾಪಿಸೋಣ. ಎರಡೂ ಕಾಲಿನ ಮಂಡಿ ಮಡಿಸ್ಕೊಳ್ಳೋಣ. ಕೈಯ ಮೊಣಕೈಗೆ ತಾಗಿಸ್ಕೊಳ್ಳೋಣ. ವಿಶ್ರಾಂತಿ. ಹಾಗೆ ನಿಧಾನವಾಗಿ ಎರಡೂ ಕಾಲಿನ ಮಂಡಿ ನೇರ ಮಾಡ್ಕೊಳ್ಳೋಣ. ಎರಡೂ ಕೈಗಳನ್ನು ಬಿಡಿಸ್ಕೊಳ್ಳೋಣ. ಹೊಟ್ಟೆ ಮೇಲೆ ಮಲ್ಕೊಳ್ಳೋಣ. ಎರಡೂ ಹಸ್ತದ ಮೇಲೆ ಗಲ್ಲವನ್ನು ಸ್ಥಾಪಿಸಿ ಪಾದಗಳನ್ನು ಅಂತರದಲ್ಲಿ ಜೋಡಿಸ್ಕೊಳ್ಳೋಣ. ಮಕರಾಸನದಲ್ಲಿ ಕಿರು ವಿಶ್ರಾಂತಿಯನ್ನು ಪಡೆಯೋಣ. ಅಲ್ಲಿಂದ ನಿಧಾನವಾಗಿ ಎರಡೂ ಪಾದಗಳನ್ನು ಜೊತೆ ಮಾಡ್ಕೊಳ್ಳೋಣ. ಹಸ್ತಗಳನ್ನು ಬಿಡಿಸ್ಕೊಳ್ಳೋಣ. ಎರಡೂ ಹಸ್ತಗಳನ್ನು ಪಕ್ಕೆಲು ಬರುತ್ತಾ ಸ್ಥಾಪಿಸ್ಕೊಳ್ಳುತ್ತಾ ಅಧೋಮುಖ ವಜ್ರಾಸನಕ್ಕೆ ಬರೋಣ. ಅಧೋಮುಖ ವಜ್ರಾಸನ. ಅಲ್ಲಿಂದ ನಿಧಾನವಾಗಿ ಮೇಲಕ್ಕೆ ಬರೋಣ. ವಜ್ರಾಸನಕ್ಕೆ ಬರೋಣ. ಎರಡೂ ಕೈಗಳನ್ನು ಮೃದುವಾಗಿ ಉಜ್ಜಿಕೊಳ್ಳೋಣ. ಕಣ್ಣುಗಳು ಮುಚ್ಚಿಕೊಂಡೇ ಇರಲಿ. ನಂತರ ಎರಡೂ ಹಸ್ತಗಳನ್ನು ಕಣ್ಣ ಗುಡ್ಡೆಯ ಮೇಲೆ ಸ್ಥಾಪಿಸಿ ನಿಧಾನವಾಗಿ ಹೊರಗಿನ ಬೆಳಕಿಗೆ ನಮ್ಮ ಕಣ್ಣುಗಳು ಹೊಂದಿಸ್ಕೊಳ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸ್ಕೊಳ್ಳೋಣ. ಪಾದಗಳನ್ನು ಬಿಡಿಸ್ಕೊಳ್ಳೋಣ. ಸುಖಾಸನಕ್ಕೆ ಬರೋಣ. ಕಳೆದ ತರಗತಿಯಲ್ಲಿ ನಾವು ಪ್ರಾಣಾಯಾಮದ ಕೆಲವು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಪ್ರಾಣ ಅಂದರೆ ಏನು, ಪ್ರಾಣ ಆಯಾಮ ಅಂದರೆ ಏನು, ಅದನ್ನು ಹೇಗೆ ನಾವು ಜೋಡಿಸ್ಕೊಳ್ಳುವಂಥದ್ದು, ಅದರ ಪ್ರಾತ್ಯಕ್ಷಿಕೆಯನ್ನು ಇವತ್ತು ನಾವು ಅಭ್ಯಾಸದಲ್ಲಿ ಜೋಡಿಸ್ಕೊಳ್ಕೆ ಇದ್ದೀವಿ. ಪ್ರಾಣಾಯಾಮ ಅಂದರೆ ಏನು, ಅದರ ಆ ಪ್ರಾಣಶಕ್ತಿ ಅಂದರೆ ಏನು, ಆ ಶಕ್ತಿ ಶರೀರದಲ್ಲಿ ಹೇಗೆ ಜೋಡಿಸ್ಕೊಳ್ತದೆ, ಅದರ ಕಾರ್ಯಚಟುವಟಿಕೆಗಳೇನು, ಅದನ್ನೆಲ್ಲ ಕೂಡ ನಾವು ಕಳೆದ ತರಗತಿಯಲ್ಲಿ ವಿಸ್ತಾರವಾಗಿ ತಿಳ್ಕೊಂಡಿದ್ದೀವಿ. ಪಂಚಪ್ರಾಣಗಳು, ಆ ಪಂಚಪ್ರಾಣಗಳು ನಮ್ಮ ಶರೀರದಲ್ಲಿ ಹೇಗೆ ಕೆಲಸ ಮಾಡ್ತವೆ, ನಂತರ ಆ ಉಪ ಪಂಚಪ್ರಾಣಗಳು ನಮ್ಮ ಶರೀರದಲ್ಲಿ ಯಾವ ರೀತಿ ಕೆಲಸ ಮಾಡ್ತವೆ ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ಕೆಲವು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ತಾ ಪ್ರಯತ್ನ ಮಾಡ್ಕೋತೀವಿ. ಕೆಲವರಿಗೆ ಕೆಲವು ಪ್ರಾಣಾಯಾಮಗಳು ಈಗಾಗಲೇ ನಾವು ಕಲಿತಿರ್ಬೋದು, ಆದರೂ ಅದರ ಸೂಕ್ಷ್ಮತೆಗಳನ್ನು ಕೆಲವೊಮ್ಮೆ ಗಮನಿಸ್ಕೊಳ್ತಾ ಮುಂದಿನ ತರಗತಿಯಲ್ಲಿ ಅದನ್ನು ಪೂರ್ಣವಾಗಿ ಹೇಗೆ ಅನುಭವಿಸ್ಕೊಂಡು ಮಾಡ್ಬೋದು ಅನ್ನೋದನ್ನು ತಿಳ್ಕೊತೀವಿ. ಇವತ್ತು ಅದರ ಪರಿಚಯವನ್ನು ಮಾಡ್ಕೋತೀವಿ.
ಈ ಪ್ರಾಣಾಯಾಮದಲ್ಲಿ ಕೆಲವು ಮುದ್ರೆಗಳನ್ನು ನಾವು ಉಪಯೋಗಿಸ್ತೀವಿ. ಸಾಮಾನ್ಯವಾಗಿ ಈ ಮುದ್ರೆ ಚಿನ್ಮುದ್ರೆ ಅಂತ ಹೇಳಿದ್ರೆ ನಮ್ಮ ಹೆಬ್ಬೆರಳಿನ ಅಗ್ರಭಾಗ ಮತ್ತು ತೋರು ಬೆರಳಿನ ಅಗ್ರಭಾಗವನ್ನು ಸ್ಪರ್ಶ ಮಾಡಿಕೊಂಡು ಉಳಿದ 3 ಬೆರಳು ನೇರವಾಗಿಟ್ಕೊಳ್ಳುವಂಥದ್ದು. ಈ ರೀತಿ ಇದನ್ನು ನಮ್ಮ ಮಂಡಿಯ ಮೇಲೆ ಅಥವಾ ತೊಡೆ ಮೇಲೆ ಸಪ್ಪಿಕೊಳ್ಳುವಂಥದ್ದು. ಈ ರೀತಿಯಾಗಿ ಇದಕ್ಕೆ ಜ್ಞಾನ ಮುದ್ರೆ ಅಂತ ಕೂಡ ಕರೀತಾರೆ. ಹಾಗೆ ಇನ್ನೊಂದು ಮುದ್ರೆ ಅಪಾನ ಮುದ್ರೆ. ನಮ್ಮ ಹೆಬ್ಬೆರಳಿನ ಅಗ್ರಭಾಗಕ್ಕೆ ನಮ್ಮ ನಮ್ಮ ಮಧ್ಯ ಬೆರಳು ಮತ್ತು ಉಂಗುರದ ಬೆರಳಿನ ಅಗ್ರಭಾಗವನ್ನು ಸ್ಪರ್ಶ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಇದು ಕಾಣೋದಕ್ಕೆ ನಮಗೆ ಒಂದು ಮೃಗದಾಗೆ ಕಾಣ್ತಾ ಇದೆ. ಇದಕ್ಕೆ ನಾವು ಅಪಾನ ಮುದ್ರೆ ಅಂತ ಕರಿತೀವಿ. ಇದನ್ನು ನಾವು ಕೆಲವು ಪ್ರಾಣಾಯಾಮಗಳಿಗೆ ಉಪಯೋಗಿಸ್ತೀವಿ. ಹೇಗೆ ಅಂತ ಗಮನಿಸ್ಕೊಳ್ಳೋಣ. ಹೆಬ್ಬೆರಳು ತುದಿ ಮತ್ತು 2 ಬೆರಳಿನ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳಿನ ಅಗ್ರಭಾಗವನ್ನು ಸ್ಪರ್ಶ ಮಾಡೋದು. ಒತ್ತಲಿಕ್ಕೆಲ್ಲ, ಜಸ್ಟ್ ಸ್ಪರ್ಶ ಮಾಡೋದು ಮಾತ್ರ. ನೋಡಿ ಹೀಗೆ ಈ ರೀತಿಯಾಗಿ ಇದಕ್ಕೆ ಅಪಾನ ಮುದ್ರೆ ಅಂತ ಕರಿತೀವಿ. ಇನ್ನೊಂದು ಮುದ್ರೆಗಳು ನಮ್ಮ ಹಸ್ತಮುದ್ರೆ. ಎಲ್ಲ ಬೆರಳನ್ನು ಬಿಡಿಸ್ಕೊಂಡು ಜೋಡಿಸ್ಕೊಳ್ಳುವಂಥ ಮುದ್ರೆ, ಇದಕ್ಕೆ ಹಸ್ತಮುದ್ರೆ ಅಂತ ಹೇಳ್ತೀವಿ. ಅದು ತೊಡೆಯ ಮೇಲೆ ಸ್ಥಾಪಿಸ್ಕೊಳ್ಳುವಂಥದ್ದು. ಇನ್ನೊಂದು ದ್ರೋಣ ಮುದ್ರೆ, ಅದನ್ನೇ ಕವಚ ಹಾಕುವಂಥದ್ದು. ನಮ್ಮ ಮಂಡಿಯನ್ನು ಆವರಿಸಿ ಜೋಡಿಸ್ಕೊಳ್ಳುವಂಥ ಮುದ್ರೆ, ಇದಕ್ಕೆ ದ್ರೋಣ ಮುದ್ರೆ ಅಂತ ಕೂಡ ಕರಿತೀವಿ. ಈ ಮುದ್ರೆಗಳನ್ನು ನಾವು ಇದರಲ್ಲಿ ಪ್ರಾಣಾಯಾಮದಲ್ಲಿ ಜೋಡಿಸ್ಕೋತೀವಿ. ಯಾಕೆ ಈ ಮುದ್ರೆಗಳನ್ನು ಮಾಡಬೇಕು ಅದ್ರ ಬಗ್ಗೆ ಒಂದು ಸೂಕ್ಷ್ಮವಾಗಿ ವಿಚಾರವನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಶರೀರದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್, ವಿದ್ಯುತ್ ಕಾಂತೀಯ ಶಕ್ತಿ ಏನಿದೆ ಅದು ನಮ್ಮ ಕೈಯ ಹಸ್ತಗಳಿಂದ, ಬೆರಳಿಂದ ಮತ್ತು ತುಟಿಯ ಭಾಗದಿಂದ, ನಂತರ ಕಾಲಿನ ಬೆರಳಿನ ಮುಖಾಂತರ ಆ ಶಕ್ತಿ ನಮ್ಮ ಶರೀರದಿಂದ ವ್ಯಯ ಆಗ್ತಾ ಇರ್ತದೆ. ಆ ಶಕ್ತಿಯನ್ನು ಮತ್ತೆ ಶರೀರಕ್ಕೆ ಜೋಡಿಕೊಳ್ಳುವಂಥ ಕ್ರಿಯೆಗೆ ಈ ಮುದ್ರೆಯನ್ನು ನಾವು ಉಪಯೋಗಿಸ್ತೀವಿ. ಏನಾಗುತ್ತೆ, ಎಲ್ಲ ಬೆರಳನ್ನೆಲ್ಲ ಜೋಡಿಸ್ಕೊಂಡು ಇದಕ್ಕೆ ನಾವು ಸಮಾನ ಮುದ್ರೆ ಅಂತ ಹೇಳ್ತೀವಿ. ಈ ಸಮಾನ ಮುದ್ರೆ ಮಾಡಿದಾಗ ಎಲ್ಲ ಬೆರಳಿನ ಎಲ್ಲ ಶಕ್ತಿಗಳು ಹೊರಕ್ಕೆ ಬರ್ತದೆ. ನಮ್ಗೆ ಗೊತ್ತಿದೆ, ಕಳೆದ ತರಗತಿ ನಾವು ತಿಳ್ಕೊಂಡಿದ್ದೀವಿ. ಇದರಲ್ಲಿ ನಾವು 5 ತತ್ವಗಳನ್ನು ಜೋಡ್ಕೋತೀವಿ. ಅಗ್ನಿ, ವಾಯು, ಆಕಾಶ, ಪೃಥ್ವಿ ಮತ್ತು ಜಲ. ಆ 5 ತತ್ವಗಳು ಈ ಮುದ್ರೆ ಮಾಡೋದರಿಂದ ನಮ್ಮ ಶರೀರದಲ್ಲಿ ಪ್ರತಿಯೊಂದು ತತ್ವಗಳನ್ನು ಅದನ್ನು ಸಮತೋಲನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ಪ್ರತಿಯೊಂದು, ಇದಕ್ಕೆ ವಾಯು ಮುದ್ರೆ ಅಂತ ಕರಿತೀವಿ. ಇದಕ್ಕೆ ಪ್ರತಿಯೊಂದು ಇದಕ್ಕೆ ಕೂಡ ಒಂದೊಂದು ಮುದ್ರೆಗಳಿವೆ. ಆ ಮುದ್ರೆ ತುಂಬ ವಿಸ್ತಾರವಾಗಿ ಹೋಗುವುದಿಲ್ಲ, ಯಾಕಂದರೆ ನಾವು ಪ್ರಾಣಾಯಾಮಕ್ಕೆ ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೀವಿ. ಸೊ ಅದರಿಂದ ಪ್ರತಿ ಮುದ್ರೆ ಮಾಡ್ತಾ ಹೋದಾಗೆ ಆ ಶರೀರದಲ್ಲಿ ಆ ತತ್ವಗಳು ಸಮತೋಲನಗೊಳಿಸೋದಕ್ಕೆ ನಮಗೆ ಸಾಧ್ಯತೆ ಇದೆ. ಅದು ಜಾಸ್ತಿ ಇದ್ದರೆ ಕಡಿಮೆ ಮಾಡ್ಬೋದು, ಅಥವಾ ಕಡಿಮೆ ಇದ್ದರೆ ಅದನ್ನು ಸಮತೋಲನ ಮಾಡ್ಬೋದು, ಅಥವಾ ಜಾಸ್ತಿ ಕೂಡ ಮಾಡೋದಕ್ಕೆ ಈ ಮುದ್ರೆಗಳಿಂದ ಸಾಧ್ಯತೆ ಇದೆ. ಸೊ ಆ ಮುದ್ರೆಗಳನ್ನು ಉಪಯೋಗಿಸಿಕೊಂಡು ಇವತ್ತಿನ ಪ್ರಾಣಾಯಾಮವನ್ನು ನಾವು ಆರಂಭ ಮಾಡ್ತೀವಿ. ಮೊದಲಿಗೆ ನಾವು ನಾಡಿ ಶೋಧನದ ಪ್ರಕಾರಗಳನ್ನು ತಿಳ್ಕೊಳ್ಳೋಣ. ನಾಡಿ ಶೋಧನೆ ಮಾಡಬೇಕಿದ್ರೆ ಅದಕ್ಕೆ ಪೂರ್ವವಾಗಿ ಕೆಲವು ಬೇರೆ ಬೇರೆ ಪ್ರಾಣಾಯಾಮಗಳು ಜೋಡ್ಸ್ಕೋತೀವಿ. ಇದರಲ್ಲಿ ನಾಡಿ ಶೋಧನ ಪ್ರಾಣಾಯಾಮದಲ್ಲಿ 6 ಪ್ರಕಾರಗಳನ್ನು ಜೋಡ್ಸ್ಕೋಬಹುದು. ಅದು ಹೇಗೆ ಅಂತ ಹೇಳಿದ್ರೆ, ಮೊದಲನೇ ಪ್ರಕಾರ ಅನುಲೋಮ ವಿಲೋಮ ಪ್ರಾಣಾಯಾಮ. ಅನುಲೋಮ ವಿಲೋಮ ಅಂತೇಳಿದ್ರೆ, ಅನುಲೋಮ ಅಂತ ಹೇಳಿದ್ರೆ ಉಸಿರು ತಗೊಳ್ಳೋದು, ವಿಲೋಮ ಅಂತ ಹೇಳಿದ್ರೆ ಉಸಿರಾಟವನ್ನು ಬಿಡೋದು. ಪೂರಕ ರೇಚಕ ಅಂತ ಏನು ಹೇಳ್ತೀವಿ ನೋಡಿ, ಅದೇ ಪ್ರಕಾರವಾಗಿ ಅನುಲೋಮ ವಿಲೋಮ. ಅಂದರೆ ಅನುಲೋಮ ವಿಲೋಮ ನಾವು ಉಸಿರು ತಗೊಳ್ಳೋದು ಮತ್ತು ಬಿಡುವಂಥದ್ದು, ಇದಕ್ಕೆ ಅನುಲೋಮ ವಿಲೋಮ ಅಂತ ಹೇಳ್ತೀರಿ. ಎರಡನೇದು ಮೂಗಿನ ಎಡಭಾಗದಿಂದ ಮಾತ್ರ ಉಸಿರು ತಗೊಳ್ಳೋದು, ಎಡಭಾಗದಿಂದ ಮಾತ್ರ ಬಿಡುವಂಥದ್ದು, ಇದಕ್ಕೆ ಚಂದ್ರ ಅನುಲೋಮ ಪ್ರಾಣಾಯಾಮ ಅಂತ ಹೇಳ್ತೀವಿ. ಚಂದ್ರ ಅನುಲೋಮ ಪ್ರಾಣಾಯಾಮ. ಇನ್ನೊಂದು ಬಲಭಾಗದಿಂದ ತಗೊಳ್ಳೋದು, ಬಲಭಾಗದಿಂದ ಬಿಡುವಂಥದ್ದು, ಇದಕ್ಕೆ ಸೂರ್ಯ ಅನುಲೋಮ ಪ್ರಾಣಾಯಾಮ ಅಂತ ಹೇಳ್ತೀವಿ. ಯಾಕೆ ಈ ಹೆಸರು ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿ ನಮಗೆಲ್ಲ ಗೊತ್ತಿದೆ 72,000 ನಾಡಿಗಳಿವೆ. ಆ 72,000 ನಾಡಿಗಳಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು 3 ನಾಡಿ. ಅದು ಇಡ, ಪಿಂಗಳ ಮತ್ತು ಸುಷುಮ್ನ ಅಂತ ಕರಿತೀವಿ. ಈ ಇಡ ಮತ್ತು ಪಿಂಗಳ ನಾಡಿಗೆ ನಾವು ಇನ್ನೊಂದು ಹೆಸರೇ ಚಂದ್ರ ನಾಡಿ ಮತ್ತು ಸೂರ್ಯ ನಾಡಿ ಅಂತೇಳಿ. ಇಡ ಅನ್ನೋದು ನಮ್ಮ ಎಡಭಾಗದಿಂದ ಆರಂಭ ಆದರೆ, ಸೂರ್ಯ ಅನ್ನೋದು ನಮ್ಮ ಬಲಭಾಗದಿಂದ ಆರಂಭ ಆಗುತ್ತೆ. ಈ ಇಡ ಮತ್ತು ಪಿಂಗಲ ನಾಡಿಗೆ ಇನ್ನೊಂದು ಹೆಸರು ಚಂದ್ರ ಮತ್ತು ಸೂರ್ಯ, ಚಂದ್ರನಾಡಿ ಮತ್ತು ಸೂರ್ಯನಾಡಿ ಅಂತ ಹೇಳ್ತೀವಿ. ಇನ್ನೊಂದು ನಮ್ಮ ಶರೀರದ ಬೆನ್ನು ಮೂಳೆಯ ಮಧ್ಯಭಾಗದಲ್ಲಿ ಹಾದು ಹೋಗುವಂಥ ನಾಡಿ, ಅದಕ್ಕೆ ಸುಷುಮ್ನ ನಾಡಿ ಅಂತ ಕರಿತೀವಿ. ಹಾಗೆ ಈ 3 ನಾಡಿಗಳು ನಮಗೆ ಗೋಚರ ಆಗುವಂಥ ನಾಡಿಗಳು. ಈ 72,000 ನಾಡಿಗಳು ನಮಗೆ ಬೇಗನೆ ಗೋಚರ ಆಗುವಂಥ ನಾಡಿಗಳು ಈ 3 ನಾಡಿಗಳು. ಈ 3 ನಾಡಿಗಳು ನಾವು ಮಾಡುವಂಥ ಈ ಕ್ರಿಯೆಯಿಂದ, ಈ ಚಂದ್ರನಾಡಿ, ಚಂದ್ರ ಅನುಲೋಮ ಮತ್ತು ಸೂರ್ಯ ಅನುಲೋಮ ಏನು ಮಾಡ್ತೀವಿ ಅಂದರೆ, ಚಂದ್ರ ಅನುಲೋಮ ಅಂತ ಹೇಳಿದ್ರೆ ಎಡಭಾಗದಿಂದ ಇದನ್ನು ಮುಚ್ಚೋದು, ಎಡಭಾಗದಿಂದ ಮಾತ್ರ ಉಸಿರಾಟ ಮಾಡುವಂಥದ್ದು, ಎಡಭಾಗದಿಂದ ತಗೊಳ್ಳೋದು, ಎಡಭಾಗದಿಂದಲೇ ಬಿಡುವಂಥದ್ದು, ಇದಕ್ಕೆ ಚಂದ್ರ ಅನುಲೋಮ ಪ್ರಾಣಾಯಾಮ ಅಂತ ಕರಿತೀವಿ. ಇನ್ನೊಂದು ನಂತರದ 3ನೇದು ಪ್ರಕಾರ ಬಲಭಾಗದಲ್ಲಿ ಮಾತ್ರ ತಗೊಳ್ಳೋದು, ಬಲಭಾಗದಲ್ಲೇ ಉಸಿರನ್ನು ಖಾಲಿ ಮಾಡೋದು. ಅಂದರೆ ಎಡಭಾಗವನ್ನು ಮುಚ್ಕೊಳ್ಳೋದು, ಇದನ್ನು ಮುಚ್ತೀವಿ, ಇದರಲ್ಲಿ ತಗೊಳ್ತೀವಿ, ಬಲಭಾಗದಿಂದ ತಗೊಳ್ತೀವಿ, ಬಲಭಾಗದಿಂದ ಬಿಡ್ತೀವಿ, ಇದಕ್ಕೆ ಸೂರ್ಯ ಅನುಲೋಮ ಪ್ರಾಣಾಯಾಮ ಅಂತ ಕರಿತೀವಿ. ಈಗ 4ನೇ ಪ್ರಕಾರ ಎಡಭಾಗದಿಂದ ತಗೊಂಡು ಬಲಭಾಗದಿಂದ ಬಿಡುವಂಥದ್ದು. ಎಡಭಾಗ ಅಂದರೆ ಚಂದ್ರ ನಾಡಿಯಿಂದ ಉಸಿರು ತಗೊಂಡು ಸೂರ್ಯ ನಾಡಿಯಿಂದ ಬಿಡುವುದು, ಇದಕ್ಕೆ ನಾವು ಚಂದ್ರ ಭೇದನ ಪ್ರಾಣಾಯಾಮ. ಅಂದರೆ ಚಂದ್ರ ನಾಡಿಯಿಂದ ಭೇದಿಸಿ ಸೂರ್ಯ ನಾಡಿಯಲ್ಲಿ ಉಸಿರಾಟ ಬಿಡುವುದಕ್ಕೆ ನಾವು ಚಂದ್ರ ಭೇದನ ಪ್ರಾಣಾಯಾಮ ಅಂತ ಕರಿತೀವಿ. ಅದರ ನಂತರದ್ದು ಬರುವಂಥದ್ದು
ಸೂರ್ಯ ಭೇದನ ಅಂದರೆ ಸೂರ್ಯನಾಡಿಯಲ್ಲಿ ಉಸಿರು ತಗೊಂಡು ಚಂದ್ರನಾಡಿಯಲ್ಲಿ ಹೊರಗೆ ಬಿಡುವಂಥದ್ದು. ಅಂದರೆ ಬಲಭಾಗದಿಂದ ತಗೊಂಡು ಎಡಭಾಗದಿಂದ ಉಸಿರನ್ನು ಖಾಲಿ ಮಾಡುವಂಥದ್ದು. ಇದಕ್ಕೆ ನಾವು ಸೂರ್ಯ ಭೇದನ ಪ್ರಾಣಾಯಾಮ ಅಂತ ಕರಿತೀವಿ. ಮೊದಲಿಗೆ ಅನುಲೋಮ ವಿಲೋಮ ಅಂದರೆ ಮೂಗಿನ ಎರಡು ನಾಸಿಕದಿಂದ ಒಳಗೆ ತಗೊಳ್ಳೋದು, ಹಾಗೆ ಹೊರಗೆ ಬಿಡುವಂಥದ್ದು. ಹಾಗೆ ಎರಡನೇದ್ದು ಎಡಭಾಗದಲ್ಲಿ ಮಾತ್ರ ಉಸಿರಾಟ ಮಾಡೋದು, ಚಂದ್ರನಾಡಿಯಲ್ಲಿ ಮಾತ್ರ ಉಸಿರಾಟ ಮಾಡುವಂಥದ್ದು. ಇದಕ್ಕೆ ಚಂದ್ರಾನುಲೋಮ. ಸೂರ್ಯನಾಡಿಯಲ್ಲಿ ಮಾತ್ರ ಉಸಿರಾಟ ಮಾಡೋದು, ಅದು ಸೂರ್ಯಾನುಲೋಮ. ಚಂದ್ರನ ಭೇದಿಸಿ ಸೂರ್ಯನಾಡಿಯಲ್ಲಿ ರೇಚಕ ಮಾಡೋದಕ್ಕೆ ಚಂದ್ರ ಭೇದನ ಅಂತ ಕರಿತೀವಿ. ಹಾಗೆ ಸೂರ್ಯನಾಡಿಯಲ್ಲಿ ಉಸಿರು ತಗೊಂಡು ಚಂದ್ರನಾಡಿಯಲ್ಲಿ ಬಿಡೋದಕ್ಕೆ ಸೂರ್ಯ ಭೇದನ ಅಂತ ಕರಿತೀವಿ. ಈಗ ಚಂದ್ರ ಭೇದನ ಮತ್ತು ಸೂರ್ಯ ಭೇದನ ಎರಡನ್ನು ಒಟ್ಟಿಗೆ ಮಾಡೋದಕ್ಕೆ ನಾಡಿ ಶೋಧನ ಅಂತ ಕರಿತೀವಿ. ಅಂದರೆ ಹೇಗೆ, ಎಡಭಾಗದಿಂದ ತಗೊಳ್ಳೋದು, ಬಲಭಾಗದಿಂದ ಬಿಡೋದು, ಚಂದ್ರ ಭೇದನ ಆಯಿತು. ಮತ್ತು ಸೂರ್ಯ ಭೇದನ ಬಲಭಾಗದಿಂದ ತಗೊಳ್ಳೋದು, ಎಡಭಾಗದಿಂದ ಬಿಡುವಂಥದ್ದು. ಚಂದ್ರ ಭೇದನ ಮತ್ತು ಸೂರ್ಯ ಭೇದನ ಒಟ್ಟಿಗೆ ಮಾಡೋದಕ್ಕೆ ನಾಡಿ ಶೋಧನ ಅಂತ ಹೇಳಿ. ಇದು ನಾಡಿ ಶೋಧನದ ಅಂತಿಮ ಪ್ರಕಾರ, ಪೂರ್ಣ ಪ್ರಕಾರ ಅಂತ ಹೇಳ್ಬೋದು. ಅಂದರೆ ನಾಡಿ ಶೋಧನ ಪ್ರಕಾರ ಎಡಭಾಗದಿಂದ ತಗೊಂಡು ಬಲಭಾಗದಿಂದ ಬಿಡೋದು, ಬಲಭಾಗದಿಂದ ತಗೊಂಡು ಎಡಭಾಗದಿಂದ ಬಿಡೋದು. ಇದು ಒಂದು ಆವೃತ್ತಿ ಆಯಿತು. ಇಂಥ ಬೇರೆ ಬೇರೆ ಕೆಲವು ಆವೃತ್ತಿಗಳು ನಾವು ಜೋಡಿಸ್ಕೊಳ್ತಾ ಹೋಗ್ಬೋದು. ಇದು ನಮ್ಮ ನಾಡಿ ಶೋಧನ ಪ್ರಾಣಾಯಾಮದ ಪ್ರಕಾರಗಳು. 6 ಪ್ರಕಾರಗಳು ಇದರಲ್ಲಿ ನಾವು ಜೋಡ್ಕೊಳ್ತೀವಿ. ಇದಾದ ನಂತರ ಇವತ್ತು ನಾವು ಕಲಿಲಿಕ್ಕಿರುವಂಥದ್ದು ಈ ನಾಡಿ ಶೋಧನ ಯಾಕೆ ಮಾಡೋದು ಅಂತ ಕೂಡ ಹೇಳ್ತೇನೆ ನಾನು. ನಾಡಿ ಶೋಧನ ಅಂದರೆ ಅದರಲ್ಲಿ ಹೆಸರಲ್ಲೇ ಇದೆ ನಾಡಿ ಅಂತೇಳಿ. ನಮ್ಮ ಶರೀರದಲ್ಲಿರುವಂಥ 72,000 ನಾಡಿಗಳೇನಿದೆಯೋ ಆ 72,000 ನಾಡಿಗಳನ್ನು ಶುದ್ಧೀಕರಣ ಮಾಡಿ ಕೊಡ್ತದೆ. ಅಂದರೆ ನಾವು ಪ್ರಕೃತಿಯಲ್ಲಿರುವಂಥ ಆ ಪ್ರಾಣಶಕ್ತಿ ಏನೆಲ್ಲ ಮೊನ್ನೆ ತಿಳ್ಕೊಂಡಿದ್ದೀವಿ, ಆ ಪ್ರಕೃತಿಯಲ್ಲಿರುವಂಥ ಆ ಪ್ರಾಣಶಕ್ತಿ ಏನಿದೆ, ಆ ಗಾಳಿಯಲ್ಲಿರುವಂಥ ಪ್ರಾಣಶಕ್ತಿ ನಮ್ಮ ಶರೀರದಲ್ಲಿ ಸಂಚಾರ ಆಗಬೇಕಿದ್ರೆ ಈ 72,000 ನಾಡಿಗಳು ಸಮರ್ಪಕವಾಗಿ ಕೆಲಸ ಮಾಡಬೇಕು. ಈ 72,000 ನಾಡಿಗಳು ಸಮರ್ಪಕವಾಗಿ ಕೆಲಸ ಮಾಡಲಿಲ್ಲ ಅಂತ ಆದರೆ ಆ ಶಕ್ತಿ ಶರೀರದ ಎಲ್ಲ ಭಾಗಗಳಿಗೆ ಸಮರ್ಪಕವಾಗಿ ಸಂಚಾರ ಆಗುವುದಿಲ್ಲ. ಆ ಸಂಚಾರ ಆಗಬೇಕಿದ್ರೆ ಆ ನಾಡಿಯನ್ನು ಶುದ್ಧೀಕರಣಗೊಳಿಸೋಸ್ಕರ ಈ ನಾಡಿ ಶೋಧನ ಕ್ರಿಯೆಯನ್ನು ನಾವು ಮಾಡ್ತೀವಿ. ಅದರಲ್ಲಿ ಬೇರೆ ಬೇರೆ ವಿಚಾರಗಳು. ಈಗ ನಾವು ಈ ಚಂದ್ರ ನಾಡಿ ಅಂತ ಹೇಳಿದ ಕೂಡಲೇ ಚಂದ್ರ ಅನ್ನೋದು ತಂಪಿಗೆ ಪ್ರತೀಕವಾಗಿರುವಂಥದ್ದು, ಸೂರ್ಯ ಅನ್ನೋದು ಉಷ್ಣತೆಗೆ, ಹೀಟಿಗೆ ಪ್ರತೀಕವಾಗಿರುವಂಥದ್ದು. ಅದರಿಂದ ನಾವು ಎಡಭಾಗದಲ್ಲಿ ಚಂದ್ರಾನುಲೋಮ ಪ್ರಾಣಾಯಾಮ ಮಾಡ್ತಾ ಇದ್ದಾಗ ಶರೀರ ಪೂರ್ತಿ ತಂಪಾಗ್ತಾ ಬರ್ತದೆ. ಹಾಗೆ ಸೂರ್ಯಾನುಲೋಮ ಪ್ರಾಣಾಯಾಮ ಮಾಡ್ತಾ ಹೋದಾಗೆ ಶರೀರ ಹೀಟ್ ಆಗ್ತಾ ಬರ್ತದೆ, ಅಂದರೆ ಉಷ್ಣತೆ ಜಾಸ್ತಿ ಆಗ್ತಾ ಬರ್ತದೆ. ಸೊ ಈ 2 ಕ್ರಿಯೆಗಳಿಗೆ ಇದನ್ನು ಕೂಡ ಚಿಕಿತ್ಸಾತ್ಮಕವಾಗಿ ಜೋಡಿಸ್ಕೋತಾರೆ. ಯಾಕೆಂತೇಳಿದ್ರೆ ಶರೀರ ತುಂಬ ಹೀಟ್ ಆಯಿತಾ ಶರೀರನ ಸ್ವಲ್ಪ ತಂಪು ಮಾಡಿಸ್ಬೋದು. ಹೇಗೆ, ಚಂದ್ರನಾಡಿಯಲ್ಲಿ ಮಾತ್ರ ಉಸಿರಾಟ ಮಾಡುವಂಥದ್ದು. ಶರೀರ ತುಂಬ ತಂಪಾಗಿದೆಯೋ ಸ್ವಲ್ಪ ಹೀಟ್ ಮಾಡಬೇಕು ಅಂತಂದರೆ ಬಲಭಾಗದಿಂದ ಉಸಿರಾಟ ಆರಂಭವನ್ನು ಮಾಡ್ಬೋದು. ಅಂದರೆ ಬಲಭಾಗದಿಂದ ಮಾಡ್ತಾ ಹೋದಾಗೆ ಸೂರ್ಯನಾಡಿಯಲ್ಲಿ ಉಸಿರಾಟ ಆಗುತ್ತೆ, ಆಗ ಶರೀರ ಇನ್ನಷ್ಟು ಶಾಖ ಉತ್ಪತ್ತಿ ಆಗುತ್ತೆ. ಈ ರೀತಿಯಾಗಿ ಕೂಡ ಜೋಡಿಸ್ಕೋಬೋದು. ಹಾಗೆಯೇ ಇದರಲ್ಲಿ ಬೇರೆ ಬೇರೆ ಉಪಯೋಗಗಳು. ಸಂಪೂರ್ಣ ಶರೀರದಲ್ಲಿ ಈ ಪಂಚತತ್ವಗಳು ಸಮತೋಲನ ಆಗುತ್ತೆ. ಪಂಚತತ್ವಗಳು ಸಮತೋಲನ ಆಯಿತು ಅಂತಂದರೆ ಸಂಪೂರ್ಣ ಶರೀರ ಕೂಡ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಅದರ ಅರ್ಥ. ಸೊ ಅದಕ್ಕೋಸ್ಕರ ನಾವು ನಾಡಿ ಶೋಧನ ಪ್ರಾಣಾಯಾಮವನ್ನು ಇದರಲ್ಲಿ ಜೋಡಿಸ್ಕೊಂಡಿದ್ದೀವಿ. ಈಗಾಗಲೇ ನಾವು ನಾಡಿ ಶೋಧನದ 6 ಪ್ರಕಾರಗಳು ಹೇಗೆ ಮಾಡೋದು ಅಂತೇಳಿ ತಿಳ್ಕೊಂಡಿದ್ದೀವಿ. ಈಗ ನಾವು ಪ್ರಾಕ್ಟಿಕಲ್ ಆಗಿ ಮಾಡೋಣ, ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಇವತ್ತು ಅಭ್ಯಾಸ ಅಲ್ಲ, ಅನುಭವಿಸ್ಕೊಂಡು ಮಾಡುವಂಥದ್ದಲ್ಲ. ಆದರೆ ಮಾಡೋದು ಹೇಗೆ ಅಂತ ಗೊತ್ತಾದರೆ ನಾಳೆ ಅದನ್ನು ಅನುಭವಿಸ್ಕೊಂಡು ಮಾಡಲಿಕ್ಕೆ ಆಗುತ್ತೆ. ಅಥವಾ ನೀವು ಈ ತರಗತಿ ಆದ ನಂತರ ಬೇಕಿದ್ರೆ ಅಭ್ಯಾಸ ಮಾಡ್ಕೊಳ್ಳಿ, ಹೇಗೆ ಮಾಡ್ಬೋದು, ಅದನ್ನು ಹೇಗೆ ಕಳಿಸ್ಕೊಟ್ಟಿದ್ದಾರೆ ಅದನ್ನೊಮ್ಮೆ ರಿಪಿಟೇಷನ್ ಮಾಡುವಂಥ ಪ್ರಯತ್ನ ಮಾಡಿ. ತುಂಬ ಸುಲಭ ಆಗಿದೆ, ಏನು ಕನ್ಫ್ಯೂಷನ್ ಇಲ್ಲ. ಇದಕ್ಕೊಂದು ಮುದ್ರೆಯನ್ನು ನಾವು ಆಗ ಹೇಳಿದ್ದೇವೆ, ಯಾವುದು, ಅಪಾನ ಮುದ್ರೆಯನ್ನು ಜೋಡಿಸ್ಕೋತೀವಿ. ಹೇಗೆ ಉಪಯೋಗಿಸ್ತೇವೆ ಅಂತ ಹೇಳಿದ್ರೆ, ಬಲ ನಾಸಿಕ ರಂಧ್ರವನ್ನು ಮುಚ್ಚುವುದಕ್ಕೆ ಈ ಹೆಬ್ಬೆರಳನ್ನು ಉಪಯೋಗಿಸ್ತೀವಿ. ಎಡ ನಾಸಿಕ ರಂಧ್ರವನ್ನು ಮುಚ್ಚುವುದಕ್ಕೆ ಈ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳನ್ನು ಉಪಯೋಗಿಸ್ತೀವಿ. ಹೀಗೆ ಈ ರೀತಿಯಾಗಿ ಕೈ ಹೀಗೆ ಇರ್ತದೆ ನೋಡಿ, ಹೀಗೆ ಬರಬಾರ್ದು. ಯಾಕೆಂದರೆ ಉಸಿರಾಟದ ತೊಂದರೆ ಆಗಬಾರ್ದು. ಯಾಕೆಂದರೆ ಉಸಿರಾಟ ಹೊರಗೆ ಬಿಟ್ಟದ್ದು ತಗೊಳ್ಬೇಕಿದ್ರೆ ಶುದ್ಧ ಗಾಳಿ ಬರಬೇಕಲ್ಲ, ಅದಕ್ಕೆ ಹೀಗೆ ಕವರ್ ಆಗಬಾರ್ದು ಅಂತ ಥರದಲ್ಲಿರಬೇಕು, ಹೀಗಿರಬೇಕು. ಈಗ ಈ ಮಧ್ಯದ ಬೆರಳು ಮತ್ತು ಈ ಉಂಗುರದ ಬೆರಳು ಇದನ್ನು ಎಡ ನಾಸಿಕ ರಂಧ್ರವನ್ನು ಮುಚ್ಚೋದಕ್ಕೆ ಉಪಯೋಗಿಸ್ತೀವಿ. ಸಿದ್ಧರಾಗ್ತೀವಿ. ಒಮ್ಮೆ ಗಮನಿಸಿ, ನೀವು ಕೂಡ ಒಟ್ಟಿಗೆ ಮಾಡಿ, ಪರವಾಗಿಲ್ಲ, ಜೊತೆಯಾಗಿ ಮಾಡ್ಕೊಳ್ಳೋಣ. ಹೇಗೆ ಮಾಡೋದು ಅಂತ ಹೇಳ್ತೇನೆ ನೋಡಿ. ಇದನ್ನು ಬಲ ಹೊಳ್ಳೆಯನ್ನು ಮುಚ್ಚುವುದಕ್ಕೆ, ಇದನ್ನು ಎಡ ಹೊಳ್ಳೆಯನ್ನು ಮುಚ್ಚುವುದಕ್ಕೆ. ಮುದ್ರೆ ಕರೆಕ್ಟಾಗಿ ಎಲ್ರಿಗೂ ಅರ್ಥ ಆಯಿತು ಅಂತ ಅಂದ್ಕೋತೇನೆ. ಈಗ ಮೊದಲ ಪ್ರಕಾರ ಯಾವುದು, ಅನುಲೋಮ ವಿಲೋಮ ಪ್ರಾಣಾಯಾಮಕ್ಕೆ ಸಿದ್ಧರಾಗ್ತೀವಿ. ಕಣ್ಣು ಬಿಟ್ಕೊಂಡೇ ಮಾಡಿ, ಇವತ್ತು ತೊಂದರೆ ಇಲ್ಲ. ಯಾಕೆಂದರೆ ನಮಗೆ ಅದು ಕರೆಕ್ಟಾಗಿ ಪ್ರಾಕ್ಟೀಸ್ ಆಗಬೇಕು. ನಾಳೆ ಅಭ್ಯಾಸ ಮಾಡಬೇಕಾದ್ರೆ ಕಣ್ಣು ಮುಚ್ಕೊಂಡು ಮಾಡ್ತೀವಿ. 2 ಕೈಯಲ್ಲಿ ಚಿನ್ ಮುದ್ರೆ, ಆಗ ಮುದ್ರೆ ಹೇಳಿದ್ದೀವಿ. ಚಿನ್ ಮುದ್ರೆಯನ್ನು ಜ್ಞಾನ ಮುದ್ರೆ ಅಂತ ಕರಿತೀವಿ. ಇದನ್ನು ಜ್ಞಾನ ಮುದ್ರೆಯನ್ನು ಇಟ್ಕೊಳ್ಳೋಣ. ಬೆನ್ನು ಕತ್ತು ನೇರವಾಗಿರಲಿ. ನಿಮಗೆ ಅನುಕೂಲಕರವಾದ ಆಸನವನ್ನು ಜೋಡ್ಕೊಳ್ಳೋಣ. ವಜ್ರಾಸನ ಕೂತ್ಕೊಂಡ್ರೆ ತುಂಬ ಒಳ್ಳೆಯದು, ಅಥವಾ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಆಸನದಲ್ಲಿ ಕೂತ್ಕೊಳ್ಳೋಣ. ಆದರೆ ಬೆನ್ನು ಕತ್ತು ಯಾವುದಕ್ಕೂ ಬಾಗಬಾರ್ದು, ನೇರವಾಗಿರಬೇಕು. ಈಗ ಈ ಎಲ್ಲ ಪ್ರಕಾರಗಳಲ್ಲಿ ಇನ್ನೊಂದು ಸೂಚನೆ ಅಂತಂತಂದರೆ, ಉಸಿರಾಟ ತುಂಬ ನಿಧಾನವಾಗಿರ್ತದೆ. ಎಲ್ಲಿ ಎಷ್ಟು ನಿಧಾನ ಇರಬೇಕಂತಂದರೆ, ನಮ್ಮ ಉಸಿರಾಟದ ಶಬ್ದ ನಮಗೆ ಕೇಳದಷ್ಟು ನಿಧಾನವಾಗಿರಬೇಕು. ಅದನ್ನು ಗಮನಿಸ್ಕೊಳ್ಬೇಕು. 6 ಪ್ರಕಾರದಲ್ಲಿ ಕೂಡ ಉಸಿರಾಟ ನಿಧಾನವಾಗಿರ್ತದೆ. ಈಗ ಸ್ಥಿತಿಗೆ ಬರ್ತೀವಿ.
ಗಮನಿಸ್ಕೊಳ್ಳಿ. ಸಾಧ್ಯ ಆದರೆ ಕಣ್ಣು ಮುಚ್ಕೊಳ್ಳೋಣ, ಇಲ್ಲಾಂದರೆ ಇದೇ ಸ್ಥಿತಿಯಲ್ಲಿ ಉಸಿರಾಟ ದೀರ್ಘ ಉಸಿರಾಟ ಮಾಡ್ಕೊಳ್ಳೋಣ. ಹೇಗೆ? ಪೂರಕ ರೇಚಕ ಪೂರಕ ರೇಚಕ. ಈ ರೀತಿಯಾಗಿ ಇದಕ್ಕಿಂತಲೂ ನಿಧಾನವಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾವೀಗ ಸಮಯವನ್ನು ಹೊಂದಿಸ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಇದು ಅನುಲೋಮ ವಿಲೋಮ, ಅಂದರೆ ಮೂಗಿನ ಎರಡೂ ನಾಸಿಕರಂಧ್ರದಿಂದ ಸಮ ಪ್ರಮಾಣದಲ್ಲಿ ತಗೊಳ್ಳೋದು, ಸಮ ಪ್ರಮಾಣದಲ್ಲಿ ಬಿಡುವಂಥದ್ದು. ಈಗ ಎರಡನೇ ಪ್ರಕಾರ ಯಾವುದು? ಚಂದ್ರಾನುಲೋಮ ಪ್ರಾಣಾಯಾಮ. ಇದಕ್ಕೆ ನಾವು ಮುದ್ರೆಯನ್ನು ಉಪಯೋಗಿಸ್ತೀವಿ. ಯಾವುದು? ಎಡಕೈಯಲ್ಲಿ ಚಿನ್ಮುದ್ರೆ ಆಗೇ ಇರ್ತದೆ, ಬಲ ಕೈಯಲ್ಲಿ ಅಪಾನ ಮುದ್ರೆಯನ್ನು ಉಪಯೋಗಿಸ್ತೀವಿ. ಸ್ಥಿತಿಗೆ ಬರೋಣ. ಈ ಸ್ಥಿತಿಗೆ ನೋಡಿ, ಈಗ ಹೆಬ್ಬೆರಳಿಂದ ಬಲ ನಾಸಿಕರಂಧ್ರವನ್ನು ಮುಚ್ಚಿದ್ದೇವೆ, ಎಡದಿಂದ ಉಸಿರನ್ನು ಮೊದಲು ಎಲ್ಲ ಖಾಲಿ ಮಾಡ್ಕೋತೀವಿ, ಮತ್ತೆ ತುಂಬಿಸ್ಕೋತೀವಿ. ಈಗ ಪೂರ್ತಿಯಾಗಿ ಎಡಭಾಗದಿಂದ ರೇಚಕ, ಇದು ಸಿದ್ಧತೆ ಆಗೋದು. ಈಗ ಕುರು ಪೂರಕ, ಎಡಭಾಗದಿಂದಲೇ ಪೂರಕ ಮಾಡ್ತಾ ಇದ್ದೀವಿ, ನಿಧಾನವಾಗಿ ನಿಧಾನವಾಗಿ ನಿಧಾನವಾಗಿ. ಹಾಗೆ ನಿಧಾನವಾಗಿ ರೇಚಕ, ಎಡಭಾಗದಿಂದ ನಿಧಾನವಾಗಿ ನಿಧಾನ 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 ನಿಧಾನ. ಈಗ ಎಡಭಾಗದಿಂದಲೇ ಮತ್ತೆ ಪೂರಕ, ರೇಚಕ. ಈಗ ಕೈ ಕೆಳಗಿಸ್ಕೊಳ್ಳೋಣ. ಇದು ಚಂದ್ರಾನುಲೋಮ ಪ್ರಾಣಾಯಾಮ ಆಯಿತು. ಈಗ ಇನ್ನೊಂದು ಭಾಗದಲ್ಲಿ ಅದಕ್ಕೇನು ಹೇಳ್ತೀವಿ? ಸೂರ್ಯ ಅನುಲೋಮ ಪ್ರಾಣಾಯಾಮ ಅಂತ ಕರಿತೀವಿ. ಈಗ ಅದೇ ಮುದ್ರೆಯನ್ನು ಉಪಯೋಗಿಸ್ತೀವಿ. ಯಾವುದು? ಅಪಾನ ಮುದ್ರೆ. ಈಗ ಈ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳಿಂದ ಎಡ ನಾಸಿಕರಂಧ್ರವನ್ನು ಮುಚ್ಕೋತೀವಿ, ಬಲಭಾಗದಿಂದ ಪೂರ್ತಿ ರೇಚಕ ಮಾಡ್ತೀವಿ, ಸ್ಥಿತಿಗೆ ಬರ್ತೀವಿ. ಈಗ ಬಲಭಾಗದಿಂದ ಪೂರ್ತಿ ರೇಚಕ ಮಾಡ್ಕೊಳ್ತೀವಿ, ಖಾಲಿ ಮಾಡ್ಕೊಂಡಿದ್ದೀವಿ. ಈಗ ಕುರು ಪೂರಕ ರೇಚಕ ಪೂರಕ ರೇಚಕ. ಹಾಗೆಯೇ ಕೈಗಳನ್ನು ನಿಧಾನ ಕೆಳಗಿಸ್ಕೊಳ್ಳೋಣ. ಇವತ್ತು ನೋಡ್ಕೊಂಡು ಮಾಡಿದರೂ ಪರವಾಗಿಲ್ಲ, ನಾಳೆ ಅಭ್ಯಾಸದಲ್ಲಿ ಮುಚ್ಕೊಂಡು ಮಾಡ್ತೀವಿ. ಈಗ ಮುಂದಿನ ಪ್ರಕಾರ, ಈಗ ಚಂದ್ರಾನುಲೋಮ ಮತ್ತು ಸೂರ್ಯಾನುಲೋಮ ಆಯಿತು. ಈಗ ಚಂದ್ರ ಭೇದನ ಮತ್ತು ಸೂರ್ಯ ಭೇದನ, ಅಂದರೆ ಚಂದ್ರನ ಭೇದಿಸಿ ಸೂರ್ಯನಾಡಿಯಲ್ಲಿ ರೇಚಕ ಮಾಡೋದು, ಮತ್ತು ಎಡದಲ್ಲಿ ತಗೊಳ್ಳೋದು, ಬಲದಲ್ಲಿ ಬಿಡೋದು. ಅದಕ್ಕೆ ಮುದ್ರೆ ಇದನ್ನೇ ಉಪಯೋಗಿಸ್ತೀವಿ. ಈಗ ಸ್ಥಿತಿಗೆ ಬರ್ತೀವಿ. ಎಡ ಕೈಯಲ್ಲಿ ಚಿನ್ಮುದ್ರೆ, ಬಲ ಕೈಯಲ್ಲಿ ಅಪಾನ ಮುದ್ರೆ. ಸಿದ್ಧರಾಗ್ತೀವಿ. ಮೊದಲಿಗೆ ಎಡಭಾಗದಿಂದ ಮೊದಲಿಗೆ ರೇಚಕ ಆಗುತ್ತೆ, ಪ್ರತಿ ಬಾರಿ ರೇಚಕ ಆಗುತ್ತೆ. ರೇಚಕ ಕುರು ಎಡಭಾಗದಿಂದ ಪೂರಕ. ಈಗ ಬಲಭಾಗದಿಂದ ರೇಚಕ. ಈಗ ಎಡಭಾಗದಿಂದ ಮತ್ತೆ ಪೂರಕ. ಈಗ ಬಲಭಾಗದಿಂದ ರೇಚಕ. ಈಗ ಕೈ ಕೆಳಗಿಸ್ಕೊಳ್ಳೋಣ. ಇದು ಚಂದ್ರ ಭೇದನ ಪ್ರಾಣಾಯಾಮ ಆಯಿತು. ಈಗ ಸೂರ್ಯ ಭೇದನ ಪ್ರಾಣಾಯಾಮ, ಸೂರ್ಯ ತಗೊಂಡು ಮತ್ತೆ ಚಂದ್ರದಿಂದ ಹೊರಗೆ ಬಿಡುವಂಥದ್ದು. ಈಗ ಸ್ಥಿತಿಗೆ ಬರ್ತೀವಿ. ಎಡ ಕೈಯಲ್ಲಿ ಚಿನ್ಮುದ್ರೆ ಮತ್ತು ಬಲ ಕೈಯಲ್ಲಿ ಅಪಾನ ಮುದ್ರೆ. ಸಿದ್ಧ. ಬಲ ಹೊಳ್ಳೆಯಿಂದ ಉಸಿರು ಪೂರ್ತಿ ಖಾಲಿ ಮಾಡ್ಕೋತೀವಿ. ಕುರು ಪೂರಕ. ಎಡಭಾಗದಿಂದ ರೇಚಕ. ಬಲದಿಂದ ಪೂರಕ. ಎಡದಿಂದ ರೇಚಕ. ಕೈ ಕೆಳಗಿಸ್ಕೊಳ್ಳೋಣ. ಈಗ ಕೊನೆಯ ಪ್ರಕಾರ, ನಾಡಿ ಶೋಧನ ಪ್ರಾಣಾಯಾಮದ ಕೊನೆಯ ಹಂತ. ಈಗ ನಾವು ಚಂದ್ರಭೇದನ ಮತ್ತು ಸೂರ್ಯ ಭೇದನವನ್ನು ಒಟ್ಟಿಗೆ ಸೇರಿಸಿ ಮಾಡೋದಕ್ಕೆ ನಾವು ನಾಡಿ ಶೋಧನ ಅಂತ ಕರಿತೀವಿ. ಈಗ ಸಿದ್ಧರಾಗ್ತೀವಿ. ಎಡ ಕೈಯಲ್ಲಿ ಚಿನ್ಮುದ್ರೆ, ಬಲ ಕೈಯಲ್ಲಿ ಅಪಾನ ಮುದ್ರೆ. ಎಡ ಹೊಳ್ಳೆಯಿಂದ ಉಸಿರು ಪೂರ್ತಿ ಖಾಲಿ ಮಾಡ್ಕೋತೀವಿ. ಸಿದ್ಧ. ರೇಚಕ ಕುರು ಪೂರಕ. ಎಡಭಾಗದಿಂದ ಪೂರಕ. ಬಲದಿಂದ ರೇಚಕ. ಬಲದಿಂದ ಪೂರಕ.
ಎಡದಿಂದ ರೇಚಕ. ಮತ್ತೊಮ್ಮೆ ಎಡದಿಂದ ಪೂರಕ. ಬಲದಿಂದ ರೇಚಕ. ಬಲದಿಂದ ಪೂರಕ. ಎಡದಿಂದ ರೇಚಕ. ಹಾಗೆ ನಿಧಾನವಾಗಿ ಕೈಗಳನ್ನು ಕೆಳಗಿಸ್ಕೊಳ್ಳೋಣ. ಈ ರೀತಿಯಾಗಿ ಈ ನಾಡಿ ಶೋಧನದ 6 ಪ್ರಕಾರಗಳನ್ನು ನಾವು ಜೋಡಿಸ್ಬೋದು. ಹಾಗೆ ಮುಂದಿನ ತರಗತಿಯಲ್ಲಿ ಇದನ್ನು ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಕೂಡ ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಹರಿ ಓಂ. ಈಗ ನೆರವು ಕೂತ್ಕೊಳ್ಳೋಣ. ಯೋಗ ಮಂತ್ರಕ್ಕೆ ಸಿದ್ಧರಾಗೋಣ. 2 ಕೈಯಲ್ಲಿ ನಮಸ್ಕಾರ ಮುದ್ರೆ. ಕಣ್ಣುಗಳು ಮೃದುವಾಗಿ ಮುಚ್ಕೊಳ್ಳೋಣ. ನಮಗೆ ಯೋಗ ವಿದ್ಯೆಯನ್ನು ಕರುಣಿಸಿದ ಗುರು ಪತಂಜಲಿ ಮುನಿಗೆ ವಂದಿಸೋಸ್ಕರ ಯೋಗ ಮಂತ್ರ ಲಘು ಓಂಕಾರದೊಂದಿಗೆ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶಿರಭಾಗಿ ಆ ಯೋಗೀಶ್ವರನಿಗೆ, ಗುರು ಪತಂಜಲಿ ಮುನಿಗೆ, ಗುರು ಹಿರಿಯರಿಗೆ, ಕ್ಷೇತ್ರದವರಿಗೆ, ಮಾತಾಪಿತರಿಗೆ ರಾಷ್ಟ್ರಕ್ಕೆ ಹೊಂದಿಸ್ಕೊಳ್ಳುತ್ತಾ ನಿಧಾನವಾಗಿ ಮೇಲಕ್ಕೆ ಬರೋಣ. 2 ಹಸ್ತಗಳನ್ನು ಉಜ್ಕೊಳ್ಳುತ್ತಾ ಉಂಟಾದ ಶಾಖವನ್ನು ಕಣ್ಣಗುಡ್ಡೆ ಮೇಲೆ ಸ್ಥಾಪಿಸ್ಕೊಳ್ಳೋಣ. ಕಣ್ಣುಗಳಿಗೆ ಚಾಲನೆ ಕೊಡೋಣ. ಮೇಲಕ್ಕೆ ಕೆಳಕ್ಕೆ, ಮೇಲಕ್ಕೆ ಕೆಳಕ್ಕೆ, ಎಡಕ್ಕೆ ಬಲಕ್ಕೆ, ಎಡಕ್ಕೆ ಬಲಕ್ಕೆ. ಹಾಗೆ ಪ್ರದಕ್ಷಿಣಾಕಾರವಾಗಿ 2 ಬಾರಿ, ಅಪ್ರದಕ್ಷಿಣಾಕಾರವಾಗಿ 2 ಬಾರಿ. ಹೊರಗಿನ ಬೆಳಕಿಗೆ ನಮ್ಮ ಕಣ್ಣುಗೊಳಿಸ್ಕೊಳ್ತಾ ಕರದಲ್ಲಿ ನೆಲೆಸಿರುವ ತ್ರಿಶಕ್ತಿಯನ್ನು ಅನ್ಸ್ಕೊಳ್ಳೋಣ. ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ. ಹರಿ ಓಂ. ಬಂಧುಗಳೇ, 18ನೇ ದಿನದ ಅಭ್ಯಾಸವನ್ನು ತಾವೆಲ್ಲರೂ ಮಾಡಿದ್ದೀರಿ. ಇವತ್ತಿನ ದಿನದಲ್ಲಿ ಮೊದಲ ಹಂತದ ಉಸಿರಾಟ ಕ್ರಿಯೆಗಳನ್ನು ಜೋಡಿಸಿದ ನಂತರ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿ, ಮುಖ್ಯವಾಗಿ ಈಗಿನ ಈ ಕೊರೋನಾದ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಮನೆಯಲ್ಲಿ ಅಭ್ಯಾಸ ಮಾಡುವಂತಹ ಒಂದು ಕ್ರಿಯೆ ಪ್ರಾಣಾಯಾಮ. ಪ್ರಾಣಾಯಾಮದ ಬಗ್ಗೆ ಮಾಹಿತಿಯನ್ನು ಕೊಡುತ್ತಾ ವಿವಿಧ ಪ್ರಾಣಾಯಾಮಗಳ ಬಗ್ಗೆ ಹೆಸರನ್ನು ಹೇಳುತ್ತಾ ಅದರ ಮಾಹಿತಿಯನ್ನು ವಿವರಣೆಯನ್ನು ಶ್ರೀಯುತ ಶಿವಾನಂದಣ್ಣ ನೀಡಿದ್ದಾರೆ. ಈ ಅವಧಿಯನ್ನು ನಡೆಸಿಕೊಟ್ಟಂಥ ಶಿವಾನಂದಣ್ಣನಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಅವಧಿಯಲ್ಲಿ ಸಹ ಶಿಕ್ಷಕರಾಗಿ ಜೋಡಿಸಿಕೊಂಡಂಥ ಸೂರಜಣ್ಣ ಮತ್ತು ವೈಷ್ಣವಿ ಅಕ್ಕ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಈ ಪ್ರಾಣಾಯಾಮದ ಅವಧಿಯನ್ನು ನೀವು ಉಳಿದ ಬಿಡುವಿನ ಸಮಯದಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿದರೆ ಯಾವ ರೀತಿ ಆ ಪ್ರಾಣ ಶಕ್ತಿ ನಮ್ಮ ಎಲ್ಲ ದೇಹದ ಭಾಗಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಅದರ ಏನು ಪ್ರಯೋಜನ ಆಗುತ್ತೆ ಅದನ್ನು ಕೂಡ ನೀವು ಅಭ್ಯಾಸ ಮೂಲಕ ನೀವು ಪಡ್ಕೊಳ್ಬೋದು. ಕ್ರಮಬದ್ಧವಾದಂಥ ಅಭ್ಯಾಸವನ್ನು ನಿರಂತರವಾಗಿ ಮಾಡಿ ಎನ್ನುವಂಥ ಒಂದು ವಿನಂತಿಯನ್ನು ಮಾಡುತ್ತಾ ಈ ಅವಧಿಯನ್ನು ಇವತ್ತು ಕೊನೆಗೊಳಿಸ್ತಾ ತಮಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಅವಧಿಯನ್ನು ಕೊನೆಗೊಳಿಸ್ತಾ ಇದ್ದೇವೆ. ಲೋಕ ಸಮಸ್ತ ಸುಖಿನೋ ಭವಂತು. ಹರಿ ಓಂ.